ಸುಜಾತ ಅಮ್ಮ ಬಂದ್ರು. ಹಾಯ್ ಸುಜಾತಮ್ಮ, ವೆಲ್ಕಮ್. ಹಾಯ್ ಸಂಗೀತ ಅಂತ ಹೇಳ್ತಾ ಇದ್ದಾರೆ. ಕಾಫಿ ಆಯ್ತಾ ಸುಜಾತ ಅಮ್ಮ? ಅಲ್ಲ, ಊಟ ಆಗಿದೆಯಾ? ಲೈಕ್ ಕೊಟ್ಟೆ. ಥ್ಯಾಂಕ್ ಯು ಸುಜಾತಮ್ಮ, ಥ್ಯಾಂಕ್ ಯು ಸೋ ಮಚ್. ಈಗ ಬೆಳಿಗ್ಗೆ. ಹಾಗಾದ್ರೆ ಕಾಫಿ ಆಯ್ತಾ ನಿಮ್ದು? ನನಗೆ ಅದು ನೆನಪಿಗೆ ಬರೋದಿಲ್ಲ ಸುಜಾತಮ್ಮ. ಬೆಳಿಗ್ಗೆಯ, ಸಂಜೆಯ, ಮಧ್ಯಾಹ್ನ ಅಂತ ಗೊತ್ತೇ ಆಗುದಿಲ್ಲ ನನಗೆ. 6 ಗಂಟೆ? ಹೌದಾ, ಇಷ್ಟು ಬೇಗ ಎದ್ದಿದ್ದೀರಾ ನೀವು? ಸಂಗಪ್ಪ ಕುಮಾರ್ ಅವರು ಬಂದ್ರು. ಹಾಯ್ ಸಂಗಪ್ಪ ಅವರೇ, ವೆಲ್ಕಮ್. ಲೈಕ್ ಕೊಡಿ ಸಂಗಪ್ಪ ಅವರೇ ಒಂದು. ಲೆಮನ್ ವಾಟರ್ ಕುಡಿತಾ ಇದ್ದೆ. ಹೌದಾ, ಬೆಳಿಗ್ಗೆ ತಕ್ಷಣ ಲೆಮನ್ ವಾಟರ್ ಕುಡಿಯುವುದಾ? ದಿನಾಲು ಕುಡಿತೀರಾ? CR7 ಅವ್ರು ಬಂದರು. ಹೆಲೋ ಅಂತ ಹೇಳ್ತಾ ಇದ್ರೆ. ಹೆಲೋ CR7 ಅವರೇ, ವೆಲ್ಕಮ್ ವೆಲ್ಕಮ್. ವಾಕಿಂಗ್ ಹೋಗ್ತೇನೆ. ಹೌದಾ, ವಾಕಿಂಗ್ ಹೋಗ್ತೀರಾ? ಲೈವ್ಗೆ ಬಂದು ಲೈಕ್ ಕೊಡಿ ಆಯ್ತಾ? ಉಜ್ಬೇಕಿಸ್ತಾನ್. ಓಕೆ, ಲೈಕ್ ಕೊಡಿ, ಲೈಕ್. ಎಸ್ ಅಂತೇಳಿ ರೈಮ್ ಅವ್ರು ಬಂದರು. ಹಾಯ್ ಸಿಸ್ಟರ್, ಊಟ ಆಯ್ತು ಅಂತ ಕೇಳ್ತಾ ಇದ್ದೀರಿ. ಊಟ ಆಗಿದೆ ರೈಮ್ ಅವರೇ. ಕಾಫಿ ಕೂಡ ಆಯಿತು ನಮ್ಮದು. ನಿಮ್ದು ಆಯಿತಾ? ಲೈವ್ಗೆ ಬಂದವರು ಲೈಕ್ ಕೊಡಿ ಆಯಿತಾ? ಶಾಂತ ಸಿಸ್ ಬರ್ತೀರಾ? ಹಾಯ್ ಶಾಂತ ಸಿಸ್, ವೆಲ್ಕಮ್. ದುರ್ಗಾ ಸಿಸ್ ಪನ್ನೊಂದು ಆಮೇಲೆ ಲೈವ್ ಮಾಡ್ತೀನಿ. ಓಕೆ, ಎಷ್ಟು ಗಂಟೆಗೆ? 8:30ಗೆಯಾ? CR7 ಅವರೆಲ್ಲ ಲೈಕ್ ಕೊಡಿ. ಸೂಪರ್ ಉಂಡು ಸಿಸ್. ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು ಸೋ ಮಚ್. ಮುರಳಿಯವರ ಪಾಡ್ದಿತ್ತೆ, ಮೊನ್ನೆ ಒಮ್ಮೆ ಹಾಕಿದ್ದೆ ಶಾಂತ ಸಿಸ್. ನಮ್ಮದು ಟೀ ಆಯಿತು ಸಿಸ್ಟರ್. ತುಂಬ ದಿನ ಆಯ್ತಲ್ಲ ರೈಮ್ ಬರೋದೇ ನೀವು. ಚಾನೆಲ್ ಇದೆಯಾ? ನಮಸ್ಕಾರ ಎಲ್ಲರಿಗೂ ಅಂತ ಹೇಳ್ತಾ ಇದ್ದಾರೆ ಸುಜಾತ ಅಮ್ಮ. ಲೈಕ್ ಡನ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ನೋ. ಓಕೆ, ನೋ ಪ್ರಾಬ್ಲಮ್. ಚಾ ಆಂಡೆ ಸಿಸ್ ದುರ್ಗಾ ಸಿಸ್. ಆಗಿದೆ. ಚಾ ಅಂಡಿ ಶಾಂತ ಸಿಸ್. ಇರ್ನ ಅಂಡೆ. ಇಲ್ಲಿ ಟೈಮ್ 8 ಗಂಟೆಗೆ. ಓಕೆ, ಇನ್ನೆರಡು ಗಂಟೆ ಉಂಟು ಅಲ್ವಾ? ಆಗ ನನ್ನದು ಎಂಡ್ ಆಗ್ತದೆ ಲೈವ್. ಸಿಸ್ ಅಂತ ಹೇಳ್ತಾ ಇದ್ದಾರೆ. ದಾದಿಗೆ ತಿಂಡಿರ್ತಾನೆ ಸ್ಪೆಷಲ್. ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಲೈವ್ಗೆ ಬಂದವರು ಲೈಕ್ ಕೊಡಿ ಆಯಿತಾ? ನೈಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶಾಂತ ಸಿಸ್. ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ರೈಮ್ ಅವ್ರು ಇದ್ದೀರಾ? ಚಾನಲ್ ಇದೆಯಾ? ಚಿಪ್ಸ್ ಅಂತ ಹೇಳ್ತಾ ಇದ್ದಾರೆ. ಬೆಟ್ಟಸ್ವಾಮಿ ಅವರು ಬಂದರು. ನನ್ನ ಪ್ರೀತಿಯ ಅಕ್ಕನಿಗೆ ಯುವ ರೈತ ಮಾಡುವ ನಮಸ್ಕಾರಗಳು. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ, ಬನ್ನಿ ಅಕ್ಕ. ನಾವು ಕೂಡ ಲಕ್ಷ್ಮಿಸುತ್ತೇವೆ. ಮುತ್ತೈದರಿಗೆ ಅರಿಶಿನ ಮಳೆ ಹೂವು ಸೀರೆ. ಖಂಡಿತ ಬರ್ತೇವೆ. ಖಂಡಿತ. ಶಾನ್ಸಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಬೆಟ್ಟಸ್ವಾಮಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದದಕ್ಕೆ. ಇಟ್ಸ್ ಓಕೆ ಸಂಗೀತ. ವಿಡಿಯೋ ನೋಡಿ. ಓಕೆ, ವಿಡಿಯೋ ನೋಡ್ತೇನೆ. ನಿನ್ನೆ ಒಂದು ನೋಡಿದ್ದೇನೆ, ನಿಮ್ಮದು ಭಾಷಣ ಚೆನ್ನಾಗಿದೆ. ನಾನು ಉಲ್ಲೆ ಸಂಗೀತ ಅಂತ ಹೇಳ್ತಾ ಇದ್ದಾರೆ. ಪಾರಿವಾಳ, ಬನ್ನಿ ಪಾರಿವಾಳ, ವೆಲ್ಕಮ್. ಪಾರಿವಾಳರ ಕಾಫಿ ಆಯ್ತಾ? ಹಾಯ್ ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ. ಶಾಂತ ಲೈವಿಗೆ ಬಂದವರು ಲೈಕ್ ಕೊಡಿ ಆಯ್ತಾ? ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ. ಊಟ ಆಯ್ತಾ ಪಾರಿವಾಳ ಅಂತ ಕೇಳ್ತಾ ಇದ್ದಾರೆ. ಸುಜಾತ ಅಕ್ಕ ಹಾಯ್, ಹೇಗಿದೆಯಾ ಅಂತ ಕೇಳ್ತಾ ಇದ್ದಾರೆ ಪಾರಿವಾಳ. ಹರೀಶ್ ಅವರು ಬಂದರು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಾಳೆ ಅಲ್ಲ ವರಮಹಾಲಕ್ಷ್ಮಿ ಹಬ್ಬ? ಹೆಣ್ಣು ಮಕ್ಕಳಿಗೆ ತುಂಬ ಖುಷಿಯ ದಿನ ಅಲ್ಲ ವರಮಹಾಲಕ್ಷ್ಮಿ ಹಬ್ಬ? ನಿಮ್ಮ ಕಡೆ ಹೇಗೆ ಆಚರಿಸ್ತಾರೆ ಹರೀಶ್ ಅವರೇ? ಗೊತ್ತಾಯಿತು, ನಿಮ್ಮ ಕಮೆಂಟ್ ನೋಡಿದೆ. ಓಕೆ ಸಿಸ್, ಓಕೆ. ಊಟ ಮಾಡಿ ಬನ್ನಿಯಾ ಅಂತ. ಈಗ ಊಟ ಮಾಡಿ ಶಾನ್ಸಿಸ್ ಊಟ ಮಾಡಿ ಬಂದದ್ದೆ ಈಗ. ಹಾಯ್ ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ. ಏನು ಸ್ಪೆಷಲ್ ಪಾರಿವಾಳ ಅಂತ ಕೇಳ್ತಾ ಇದ್ದಾರೆ ಶಾಂತ ಸಿಸ್. ಹೇಮಂತ್ ಗೌಡ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಕೂಡ ಹಾಯ್ ಹೇಮಂತ್ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್, ಕೆಲಸ ಆಯ್ತಾ? ಚಾ ಆಗಿದೆಯಾ? ಚಾ ಆಗಿದೆ.
ಕಿವಿ ಓಲೆ ಸೂಪರ್, ಥ್ಯಾಂಕ್ ಯು ಸುಜಾತಮ್ಮ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ದಾದ ಭಯಂಕರ, ಹಾಂ ಭಯಂಕರ ಒಂದು ಹೇಮಂತ್ ಬೋಡಿ ಕಟ್ಟಾರೆ. ಇವತ್ತು ವೆಜ್ ಶಾಂತಿ, ನಾಳೆ ಹಬ್ಬ ಅಲ್ವಾ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಓ ನಿಮ್ಮ ಕಡೆ ಹಬ್ಬ ತುಂಬ ಜೋರಾ? ಆಂಡ್ ಬೇಲೆಗಳೊಂದಿಲ್ಲ ಆಯ್ತಾ? ಹಾಯ್ ಹೇಮಂತ್ ಅಂತ ಹೇಳ್ತಾ ಇದ್ದಾರೆ. ಸುಜಾತಮ್ಮ ಚಾ ಪರಿಯರ ಅಕ್ಕ? ಹಾಂ ಸುನಿಲ್ ಚಾ ಕುಡಿದೆ, ಚಾ ಪರಿಯ. ಹೇಮಂತ್ ಅವರು ನಗ್ತಾ ಇದ್ದಾರೆ. ಯಾಕೆ ಹೇಮಂತ್ ನಗುದು ಹಾಗೆ? ಮುಸ್ಲಿಂ ಎಂಚಿನ ನವ ಮಾಡ್ರೆಜ್ಜ ಅಕಲ್ ಮಾತ್ರ ಮಾಡ್ನ ನಾನೇ ಹೇಮಂತ್. ರಾಜ್ ಕುಲಕರ್ಣಿ ಅವರು ಬಂದರು, ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಯ್ ರಾಜ್ ಅವರೇ ನಮಸ್ತೆ. ಹಿರಿಗ ಗೊತ್ತಾ ಉಂಟ ವರಲಕ್ಷ್ಮಿ ತುಳು ಪರ್ಬಗು ಅಂತೆ ಗೌಜಿ ಅತ್ತೆ ಅಂದಂದ ಹಿರಿಗ ಗೊತ್ತಾಯ್ತು ವರಮಹಾಲಕ್ಷ್ಮಿ ಪರ್ಬ ತುಳುವೇರಿಗೂ ಅಂತೆ ಗೌಜಿ ಅತ್ತೆ ಅಂದಂದು ಮಸ್ತ್ ಗೌಜಿ ಅತ್ತೆ. ಕೆಲವು ಸಂಘ ಸಂಸ್ಥೆಗಳಲ್ಲೆಲ್ಲ ಕೂಡ ವರಮಹಾಲಕ್ಷ್ಮಿ ಪೂಜೆಯೆಲ್ಲ ಆಚರಣೆ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಜೋರಾಗಿ ಮಾಡ್ತಾರೆ ಹಬ್ಬ. ನಮ್ಮ ಮನೆಯಲ್ಲಿ ಮಾಡೋದಿಲ್ಲ, ನನ್ನ ಅಜ್ಜಿ ಮನೆಯಲ್ಲಿ ಮಾಡ್ತಾರೆ. ನಾವು ಅಲ್ಲಿಗೆ ಹೋಗ್ಲಿಕ್ಕೆ. ಮತ್ತು ಇಲ್ಲಿ ನಮ್ಮ ದೇವಸ್ಥಾನದಲ್ಲೆಲ್ಲ ಉಂಟು ನಾಳೆ ವರಮಹಾಲಕ್ಷ್ಮಿ ಪೂಜೆ. ಉಡುಪಿಯಲ್ಲಿ ಮಳೆ ಇದೆಯಾ? ಬೆಳಿಗ್ಗೆ ಇತ್ತು ಮಳೆ, ಈಗಿಲ್ಲ. ರಾಜು ಅವರೇ ಯಾರಾದರೂ ಗಿಫ್ಟ್ ಕೊಡಿ, ತಗೊಂಡು ಇಟ್ಕೊಂಡು ಹಬ್ಬ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸುಜಾತ ಅವರು. ನೋಡಿ ಸುಜಾತ ಅವರಿಗೆ ಯಾರೆಲ್ಲ ಗಿಫ್ಟ್ ಕೊಡಲಿಲ್ಲ, ಒಂದು ಗಿಫ್ಟ್ ಕೊಡಿ. ಅವರ ವಿಡಿಯೋಗೊಂದು ಕಮೆಂಟ್ ಹಾಕಿ, ಅವರ ವಿಡಿಯೋ ನೋಡಿ. ಇನ್ನೊಂದು 2 ವರ್ಡ್ಸ್ ಹೇಳಿಕೊಡಿ ಅಕ್ಕ, ಇನ್ನೊಂದು 2 ವರ್ಡ್ಸಾ? ಈರು ದೂರ ಅಂದರೆ ನೀವು ಎಲ್ಲಿಗೆ ಅಂತ. ನೀವು ಎಲ್ಲಿಗೆ ಹೋಗೋದು? ಈರು ದೂರ ಅಂದರೆ ನೀವು ಎಲ್ಲಿಗೆ. ಒಂತೆ ಉಂತುಲೆ ಅಂದರೆ ಸ್ವಲ್ಪ ನಿಲ್ಲಿ. 2 ವರ್ಡ್ಸ್ ಆಯ್ತಲ್ಲ, ಅದನ್ನು ಕಲ್ತುಕೊಂಡು ಬನ್ನಿ ಆಯಿತಾ. ಈರು ದೂರ ಅಂದರೆ ನೀವು ಎಲ್ಲಿಗೆ ಹೋಗೋದು ಅಂತ. ಒಂತೆ ಉಂತುಲೆ ಅಂದರೆ ಸ್ವಲ್ಪ ನಿಲ್ಲಿ ಅಂತ. 2 ವರ್ಡ್ಸ್ ಆಯ್ತಲ್ಲ, ಅದು ಕಲ್ತುಕೊಂಡು ಬನ್ನಿ. ದಾದಿ ಹೇಮಂತಕ್ಕೆ ಏನೊಂದಿಲ್ಲೇರು, ಶಾಂತಕ್ಕ ಓಲ್ಲೇರು, ಕೆಬಿ ತೂಲೆ ಶಾಂತಕ್ಕ, ಕೆಬಿ ತೂಲೆ ಶಾಂತಕ್ಕನೇ, ಕೆಬಿ ತೂಲೆ ಅವರ ಇಲ್ಲಡಿ ಹೇಮಂತ ಬರೋದಿಲ್ಲೇರು. ಶಾಂತಿ ಸಿಸ್ ನಿಮ್ಮ ಮನೆಯಲ್ಲಿ ಹಬ್ಬ ಮಾಡ್ತೀರಾ ಅಲ್ವಾ? ಭಯಂಕರ ದುರ್ಗಕ್ಕ ಹೊರದಲ್ಲಿರುವ ಭಯಂಕರ ಹೇಮಂತಿಗೆ ಪೋಡಿಗೆ ಅವಡ ತೈಕು. ಲೈವ್ಗೆ ಬಂದ ಲೈಕ್ ಕೊಡಿ ಆಯ್ತಾ. ಇಂಕ ಈ ಬೆಗರುಣು ಕಾಸು ಇಜ್ಜಿಂಡ ಪನ್ಪುಣು ಕಾಸು ಇಜ್ಜಿ ಬಂದ್ಬಿಡು ಕೆಬಿತ ದಿನ ಕೊಂಜಿದ್ದೀವಿ ಒಂದು ಅದೇ ಹೇಮಂತ್ ನಂಗೂ ಹೇಳಿಕೊಡಿ, ತುಳು ಕಲಿಬೇಕು. ಸುಜಾತಮ್ಮ ನಿಮಗೆ ತುಳು ಬರುವುದಿಲ್ವಾ? ಬದಿಗೊಂಚಲು ಮಹಾದೇವರು ಬಂದರು, ಹಾಯ್ ಅಂತ ಹೇಳ್ತಾ ಇದ್ದಾರೆ. 6 ಅಂತ ಹೇಳ್ತಾರೆ. ಲೈಕ್ ಕೊಟ್ರಾ? ಓಕೆ. ಸಂಗೀತ ತುಳು ಬರಬೇಕಂದ್ರೆ ಮಂಗಳೂರು ಹುಡುಗಿ ಜೊತೆ ಇರಬೇಕು, ಆಗ ತುಳು ಬರ್ತದೆ ಅಲ್ವಾ? ಹೌದೌದು, ತುಳು ಬರಬೇಕಂದ್ರೆ ಮಂಗಳೂರಿಗೆ ಬರಬೇಕು ನೀವು, ಆಗ ಬರ್ತದೆ ತುಳು. ಅವರು ಇಲ್ಲಿ ಹೋದ್ರಾ ಸುನೀಲ್ ಅವರು? ಇಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ಸ್ವಾತಿಗ್ ಎಂಕ್ ದೆಪ್ಪುಂಡು ಪನೊಂದುಲ್ಲೇರು. ಸುಜಾತಮ್ಮ ಅದು ಈರು ದೂರ ಅಂತ ಹೇಳಿದೆಲ್ಲ, ನೀವು ಎಲ್ಲಿಗೆ ಅಂತ ಕನ್ನಡದಲ್ಲಿ. ಹಾಗೆ ನಮ್ಮ ತುಳುವಲ್ಲಿ ಈರು ದೂರ, ಒಂತೆ ಉಂತುಲೆ ಅಂದರೆ ಸ್ವಲ್ಪ ನಿಲ್ಲಿ ಅಂತ. 2 ವರ್ಡ್ಸ್ ಕಲ್ತಿ, ನೀವು ಕೂಡ ಅದನ್ನೇ ಕಲಿಯಿರಿ ಇವತ್ತು. ಮತ್ತೆ ನಾನು ಇನ್ನೊಮ್ಮೆ ಬರುವಾಗ ಇನ್ನೊಂದು 2 ವರ್ಡ್ಸ್ ಹೇಳಿಕೊಡ್ತೇನೆ. ಸ್ವಾತಿಗೆ ಎಂಕ್ ದೀಪುಡು ಪನ ಸ್ವಾತಿ ಸಿಸ್ಸೆ ಕಡೆ ಮೇರ್ನೆಲ್ಲ ಹಿಡಿತೀರಿ. ಏನೆಲ್ಲ ಹಿಡು ಗೊತ್ತುಂಡೆ, ನಮ್ಮ ಗೀತಾ ಸಿಸ್ನೆಲ್ಲ ಹಿಡಿತೀರ. ಅವ್ರು ಮಸ್ತ್ ಕೊಡ್ತುಪ್ಪೇರಿ ಗೀತಾ ಸಿಸ್ನೆಟ್. ನನಗೆ ಸ್ವಲ್ಪ ಬರ್ತಿದೆ, ಗುಂಡಮ್ಮ ಜೊತೆ ಮಾತಾಡಿ ಕಲಿತೀನಿ ನಾನು. ಓಕೆ ಪಾರಿವಾಳ ಅವರೇ, ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಇನ್ನೊಮ್ಮೆ ನಿಧಾನವಾಗಿ ಹೇಳಿ. ಹೌದಾ? ಈರು ದೂರ ಅಂದರೆ ನೀವು ಎಲ್ಲಿಗೆ ಹೋಗೋದು ಅಂತ ಅರ್ಥ. ಇನ್ನೊಂದು ವರ್ಡ್ ಒಂತೆ ಉಂತುಲೆ ಅಂದರೆ ಸ್ವಲ್ಪ ನಿಲ್ಲಿ, ಇಲ್ಲಿ ನಿಲ್ಲಿ, ಸ್ವಲ್ಪ ನಿಲ್ಲಿ ಅಂತ. ಸ್ವಲ್ಪ ನಿಲ್ಲಿ, ನಾನು ಕೂಡ ಬರ್ತೇನೆ. ಹಾಗೆ ಒಂತೆ ಉಂತುಲೆ ಯಾನ್ಲ ಬರ್ಪೆ ಅಂದ, ಒಂತೆ ಉಂತುಲೆ ಯಾನ್ಲ ಬರ್ಪೆ ಬಂದ ಸ್ವಲ್ಪ ನಿಲ್ಲಿ, ನಾನು ಕೂಡ ಬರ್ತೇನೆ ಅಂತ. ಹಾಗೆ ಇನ್ನೊಮ್ಮೆ ನಿಧಾನವಾಗಿ ಏರೊಟ್ಟಿಗೆ ಬನೊಂದುಲ್ಲೇರು. ಅಯ್ಯೋ ಗೀತಾ ಸಿಸ್ನ ಲೈವಲ್ಲಿ ಇದ್ರು ಅವರು ಹೇಮಂತ್. ಈರು ಪಲ್ಲೆ ಸ್ವಾತ್ರ ಯಾನ್ ಕೆಬಿತ ದೆಪ್ಪುಣೊಂದು ಕೆಬಿತ ದೆತ್ತೋನು ವಾರ. ಹಾಂ
ತುಳು ಕ್ಲಾಸ್ ಓಪನ್ ಮಲ್ಪೊಲಿ ಸಿಸ್ ಅಂದಿ ಶಾಂತ ಸಿಸ್ ತುಳು ಕ್ಲಾಸ್ ಓಪನ್ ಮಲ್ಪೊಲಿ ಅತ್ತೆ ನನಗೆ ಬೋರ್ಡ್ ಪಾಡುಂಡೆ ಅಟ್ಟೆ ಬೋರ್ಡ್ ಬರೆದು ಕಲ್ಪ ಓಡ ಹಾಪುಂಡು ಅಕ್ಲೆ ನೆನೆಪುಪ್ಪು ಜೋರಾರ ಅಂಚ ಹಾಪುಂಡು ಬೆಗರ್ನೆ ಟೈಮ್ ಎಂಕ್ ಬರ್ಪುಡು ತುಳು ಅಂತ ಹೇಳ್ತಾ ಇದ್ದಾರೆ ಹೇಮಂತ್ಗೆ ಕನ್ನಡ ಬರುದಿಲ್ಲ, ಅವರಿಗೆ ತುಳು ಮಾತ್ರ ಬರುದು ಹೇಮಂತ್ಗೆ. ಹೇಮಂತ್ ನಾನು ಹೇಳಿದ್ದಲ್ಲವ ವಿಡಿಯೋ ನೋಡಿ ಅಂತ, ನೀನು ಶಾರ್ಟ್ ವಿಡಿಯೋ ಮಾತ್ರ ನೋಡಿದ್ದ, ಲಾಂಗ್ ವಿಡಿಯೋ ನೋಡ್ಬೇಕು ಹೇಮಂತ್, ಲಾಂಗ್ ವಿಡಿಯೋ ನೋಡಿ ಇದಾಗಬೇಕು. ಹೇಮಂತ್ ದಾದ ವಿಡಿಯೋ ಅಂತ ಕೇಳ್ತಾ ಇದ್ದಾರೆ ಹೇಮಂತ್ ಅವರು. ಹೇಮಂತ್ನಿಗೆ ಜಾಸ್ತಿ ತುಳು ಬರ್ತಿದೆ. ಹೌದು, ಅವರ ತುಳುವೇ ಮಾತಾಡೋದು ಹೇಮಂತ್, ಅವು ತುಳುವೇ ಹೇಮಂತ್. ಐಕ್ ನೆಟ್ ಖಾಲಿ ಆವು ಸಿಸ್ ಅಂದಂದು ನಿನ್ನ ನೆನಪದೇ ನಾ ಕಳೆದೋಗುವೆ. ಎಂಕ್ ತುಳು ಬರ್ಪುಡು ಅಂತ ಹೇಳ್ತಾ ಇದ್ದಾರೆ ಹೇಮಂತ್. ಲೈವ್ಗೆ ಬಂದವರು ಲೈಕ್ ಕೊಡಿ ಆಯ್ತಾ, ಲೈಕ್ ಕೊಡಿ ಆಯ್ತಾ, ಎಲ್ಲರೂ ಲೈಕ್ ಕೊಡಿ. ಇನಿ ಬೇಗ 50 ಆತುಂಡು, 50% ಖಾಲಿ ಆಂಡು ಹೇಮಂತ್. ಓ ದೇವಾ, ಲೈಕ್ ಆಪುಂಡು ಆಂಡೆ, ಲೈಕ್ ಆಂಡೆ. ಓಕೆ ಓಕೆ. ಎಳೆಯ ಮೇಲೆ ಎಳೆದು ಬಂತು ಹೂವಿನ ಮಳೆ. ಹೇಮಂತ್ ಅವರು ಹಾ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಂಡೆ ಸುನಿಲ್, ಗೊತ್ತಾಂಡೆ ಯಾನು ಪೋಪುನು ಒಡೆ ಪೋಪುನು ಹೇಮಂತ್, ನಿಲ್ಲಿ ಹೇಮಂತ್, ಎಲ್ಲಿಗೆ ಹೋಗುದು? ಶಾರದಾ ಸಿಸ್ ಬಂದ್ರ ಹಾಯ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಶಾರದಾ ಸಿಸ್ ವೆಲ್ಕಮ್ ನಿಮ್ಗೆ. ದಾಯ ಹೇಮಂತ್ ಅಂತ ಕೇಳ್ತಾ ಇದ್ದಾರೆ. ಅಂದಿತ್ತೆ ಒಡೆ ಹೇಮಂತ್ ಪೋಪಿ ಹೊಂತಲಂತೆ. ಓ ಗಾನ ಕೋಗಿಲಿ ಅಂತ ಹೇಳ್ತಾ ಇದ್ದಾರೆ ನಿಶಾಂತ್ ಬಿರುವ ಅವರು. ಹಾಯ್ ನಿಶಾಂತ್, ವೆಲ್ಕಮ್. ನಿಶಾಂತ್ ಕಾಫಿ ಆಯ್ತಾ? ಶಾರದಾ ಸಿಸ್ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶಾರದಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಅಂಗಡಿ ಪೂಪಿನ ಹೋಗಿ 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 ಬನ್ನಿ ಹೇಮಂತ್. ಥ್ಯಾಂಕ್ ಯು ಶಾರದಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ನಿಶಾಂತ್ ಇದ್ದೀರಾ? ಕಾಫಿ ಇಲ್ಲ. ಓ ಹೌದಾದ. ಹಾಯ್ ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಅವಳು ಮಾತೆಲ್ಲ ಒಳ್ಳೆಯ ಫ್ರೆಂಡ್. ಹೌದಾ, ಪೋಪುಜಿ ಅಂತ ಇದ್ದಾರೆ. ಶಾಂತಿ ಸಿಸ್ ಕಾಫಿ ಆಂಡ ಅಂತ ಕೇಳ್ತಾ ಇದ್ದಾರೆ. ಸೊ ಇವರು ಶಾರದಾ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶಾರದಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ಇಲ್ಲಗ ಬರ್ಪುನು ಬೊಕ್ಕ ವರ್ಮ ಅಂಟೆಗು. ಓ ಅಂಚ ಆಂಡಿ ಪಾರಿವಾಳ ಈರ್ನ ಆಂಡ ಅಂತ ಕೇಳ್ತಾ ಇದ್ದಾರೆ ಶಾಂತ ಸಿಸ್. ಶಾರದಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶಾರದಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಹಾಯ್ ಶಾರದಾ ಸಿಸ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. അവർ മ്യൂട്ട് ശാന്ത സിസ് ആർ മ്യൂട്ട് ആർ ഓഫീസ് പിള്ളേർക്ക് ഓഫീസിൽ ನಾನು ಮ್ಯೂಟ್ ಸಪೋರ್ಟ್ಗೆ ಅನ್ನ ಪಾತಿರೇರಿ ಇದು ಮೆಸೇಜ್ ತುಳ್ಳ ಪಾತಿರೇರು. ಶಾಂತ ಅಕ್ಕ ಬರ್ಪರ ಒಡಿ ಹೇಮಂತ್ ಸೂ ಆ್ಯಂಡ್ ಸೂ ಓ ಪಿಕ್ಚರ್ ಪದ್ಯ ಓ ಪಿಕ್ಚರೇ ಹೆಂಗೆ ಪಿಕ್ಚರ್ ಕುದುರೆದೇನೆ ಬರ್ಬೋದು. ದೂರ ಹೇಮಂತ್ ಅಂತ ಕೇಳಿ JNS ಅವರು ಹಾಯ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ JNS ಅವರು ವೆಲ್ಕಮ್ ವೆಲ್ಕಮ್. ಹೋಗಿನೇ ಸೌಖ್ಯವೇ ಸಿಸ್ ಮ್ಯೂಟ್ ಸಪೋರ್ಟ್. ಓಕೆ ನೋ ಪ್ರಾಬ್ಲಮ್. ಸೂಪ್ರಮ್ ಸೋ ಅಂತ ಹೇಳ್ತಾ ಇದ್ದಾರೆ. ಹಾ ಸೂಪ್ರಮ್ ಸೋ, ಅದೇ ನನಗೆ ನೆನಪೇ ಬರಲಿಲ್ಲವ ಶಾಂತ ಸಿಸ್. ಮನಶ್ರೀ ಅವರು ಬಂದರು. ಹಾಯ್ ಮನಶ್ರೀ ಅವರು ವೆಲ್ಕಮ್. ಎನ್ನ ಒಟ್ಟಿಗೆ ಶಾಂತ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಮನಶ್ರೀ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಮತ್ತು ಶಾರದಾ ಸಿಸ್ ಸಪೋರ್ಟು, JNS ಸಪೋರ್ಟು. ಸಂಗೀತಕ್ಕೆ ಎಂಕು ಒಂಜಿ ಪೊಣ್ಣು ನಾಡ್ಲೆ ಮದಿಮೆ ಆಯರೆ ಅಂದೆ ನಿಶಾಂತ್. ಮದಿಮೆ ಅಪ್ಪರೆ ಇದು ನಾಡುಗ ಖಂಡಿತ ನಾಡುಗ. ಈನ ಫಸ್ಟ್ ಈನ ಡೀಟೇಲ್ಸ್ ಕೊರಡು ಆಪಣತೆ ಪೊಣ್ಣು ನಾಡ್ರೆ. ಡೀಟೇಲ್ಸ್ ಇಜ್ಜಂದು ಎಂಚ ಪೊಣ್ಣು ನಾಡು ಮಾರ್ರೆ ಮೂರು ಡೀಟೇಲ್ಸ್ ಕೊರ ಇಜ್ಜತ. ದಾದ ಗಮ್ಮತ್ತೆ ಹೇಮಂತ್ ಮಾತೆಲ್ಲ ಲೆಪ್ಪುಂಡು ಹೇಮಂತ್ ಕೋಪಿನಿ ಮಾತ. JNS ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು JNS ಅವರೇ. ಇರೇಗ ದಾದ ಬೋರ್ಡು ಅವು ಕೊರ್ಪೆ ಪನೊಂದುಲ್ಲೇರು 24 ವರ್ಷ ಇಂಕ್ 24 ಇಯರ್ಸಾ. ಒಂದು ಹುಡುಗಿ ಬೇಕು, 23 ಇಯರ್ಸ್ ಇದೊಂದು ಹುಡುಗಿ ಬೇಕು ಅಲ್ವಾ?
ಜೆ.ಎನ್.ಎಸ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಜೆ.ಎನ್.ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮನಶ್ರೀ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಮನಶ್ರೀ, ಥ್ಯಾಂಕ್ ಯು. ಮನ ಯಾನ್ ಮೂಲು ಉಲ್ಲೆ ಹೇಮಂತ್ ಅಂತ ಹೇಳ್ತಾ ಇದ್ದಾರೆ ಶಾಂತಸಿಸ್. ತಿಳ್ತೊಂದಿಲ್ಲ ಶಾಂತಸಿಸ್. ನಮ್ಮ ಸಂಪತ್ ವೈದ್ಯರತೆ ಸಂತು ಯಶ್ ಅವರು ಬಂದರು. ಹಾಯ್ ಮೇಡಮ್ ಅಂತ ಹೇಳ್ತಾರೆ. ಹಾಯ್ ಸಂತು ಅವರೇ, ವೆಲ್ಕಮ್ ವೆಲ್ಕಮ್. ಸಂತು ಅವರೇ, ಕಾಫಿ ಆಯ್ತಾ ನಿಮ್ಮದು? ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪಾರಿವಾಳ ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಚೊಕ್ಕಬೆಟ್ಟು ಪೊಣ್ಣುಂಡೆ ಅಕ್ಕ, ಚೊಕ್ಕಬೆಟ್ಟು ಪೊಣ್ಣು ನಾಡೋಡ ಅಪ್ಪುಂಡು ಕೇನೋಡ ಅಪ್ಪುಂಡು ಏರ್ನಲ್ಲ ಚೊಕ್ಕಬೆಟ್ಟು ಪೊಣ್ಣುಂಡ ಈರು ಚೊಕ್ಕಬೆಟ್ಟಿದಾರತೆ. ದುರ್ಗಕ್ಕ ನಮ್ಮ ಊರು ದುರ್ಗಕ್ಕ ನಮ್ಮ ಊರು ವೀರ ಇಟ್ಲಾತ ಮಾರ್ರೆ. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಮನಶ್ರೀ. ಥ್ಯಾಂಕ್ ಯು ಮನಶ್ರೀ, ಥ್ಯಾಂಕ್ ಯು ಸೋ ಮಚ್. ಜೆ.ಎನ್.ಎಸ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಜೆ.ಎನ್.ಎಸ್ ಅವರೇ, ಥ್ಯಾಂಕ್ ಯು. ಎರಡು ಐಡಿಯಲ್ಲಿ ಇದ್ದೀರಲ್ಲ, ಓಕೆ. ಮದಿಮೆದ ಖರ್ಚು ಪೂರ ಈರ್ನಲ್ಲೇ ಕೊಡ ಅವಡು. ಓ ಮದಿಮೆದ ಖರ್ಚು ಪೂರ ಎನ್ನಲ್ಲೇ ಕೊಡ. ಯಾರೊಂದು ಬೆಂಡಲೆ ಮಾರೋಡ ಅವ ಮಾರ್ರೆ. ಮದಿಮೆದ ಖರ್ಚು ತೂರ ಒಂದು ಬೆಂಡಲೆ ಮಾರ್ದುಕೊಲ್ಲ ಮದುವೆ ಅಲ್ಲಿ ಕೊಡ ಇರಿಗೆ ಇಜಿನ ಮದುವೆ ಚಾಲು. ನಮಗೂ ಸ್ವಲ್ಪ ಬ್ಲೂ. ಓಕೆ ಕೊಡ್ತೇನೆ ಯಶ್ ಅವರೇ, ಕೊಡ್ತೇನೆ. ಯಶ್ ಅವರೇ ನೋಡಿ, ಇಲ್ಲಿ ಶಾಂತಸಿಸ್ ಇದ್ದಾರೆ. ಇದು ಜೆ.ಎನ್.ಎಸ್ ಅವರಿದ್ದಾರೆ. ಅವರ ವಿಡಿಯೋಗೆಲ್ಲ ಕಮೆಂಟ್ ಹಾಕಿಬಿಡಿ, ಮತ್ತೆ ನಿಮಗೆ ರಿಟರ್ನ್ ಮಾಡ್ತಾರೆ ಆಯ್ತಾ. ನಮ್ಮ ಊರು ಶಾಂತಕ್ಕ, ಊರು ಬೊಡ್ಚಿ ಪನೊಂದುಲ್ಲೇರು. ಊರು ಬೊಡ್ಚಿ ಅಂತ ಹೇಳಿದ್ರಿ ಹೇಮಂತರ ತುಳುವೇ ಗೊತ್ತಾಪುಜಿ ಮಾರ್ನೆ. ಎನ್ನ ಮದುವೆಗೆ ಏತು ಜನ ಆವೋಡು ಎಂಕ ಗೊತ್ತುಜ್ಜಿ. ಈರು ಮದುವೆಗೆ ಎತ್ತಿನಾದ ಜನ ಬರ್ಪೇರು ಈರ್ನಾಡೆ. ದುರ್ಗಕ್ಕ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ಈರ್ನ ಲೆಕ್ಕೊಡು ದಾದ ಕೊರ್ಪರೆ ಎಂಕ್ ಎನ್ನ ಲೆಕ್ಕೊಡ ಒಂಜಿ ಕವರ್ಡ್ ಕಾಸ್ತೀಪೆ ಮಾರ್ರೆ ಅತ್ತಿ ದಾದ ಕೊರ್ಬಿ ನಿಕುಲ್ ಪೊಣ್ಣು ನಾಡ ಸೀರೆ ಅಪ್ಪುರದೇದು ಕೊರಲೆಪ್ಪ ಪಕ್ಕ ನಿಕಲ್ ನಾ ಡ್ರೆಸ್ ತಪ್ಪರ ಎಂಕ್ ಸೈಜ್ ಬರೋ ಗೊತ್ತುಜ್ಜಿ ಅಂಚೆ ಕಾಸು ಕವರ್ಡ್ ಕಾಸ್ತಿಕ ಏಮಂತ ಕಡೆ ತಿಳ್ಕೊಂಡಲ್ಲೇರಿ. ಶಾಂತಸಿಸ್ ತಿಳ್ಕೊಂಡಲ್ಲೇರಿ ಎಂಕ್ ಮಾತೆಲ್ಲ ಗುರ್ತ ಉಂಡು. ಅಂಚನ ಮಸ್ತು ಜನ ಮಾರ 1,000 ಜನ ಮಲ್ಪುಡು ಏಮಂತ್. 1,000 ಜನದ್ದು ಮಾಡ್ಬೇಕು ಏಮಂತ್ ನಿಮ್ಮ ಮದುವೆಗೆ. ನಿಶಾಂತ್ ವೀರು ಅವರು ನಗ್ತಾ ಇದ್ದಾರೆ. ಹೌದು ನಿಶಾಂತ್, ಎಂತ ಕೊಡುದು? ಹಣ ಆದ್ರೆ ಕವರಲ್ಲಿ ಕೊಡ್ಬೋದು, ಮತ್ತೆ ಬೇರೆ ಎಂತ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಗೆ. ಸಾರಿ ಎಲ್ಲ ನೀವು ಉಡುದಿಲ್ಲ, ಹೆಣ್ಮಕ್ಳಿಗಾದ್ರೆ ಸಾರಿ ಡ್ರೆಸ್ ಎಲ್ಲ ಕೊಡ್ಬೋದು. ಜಾಸ್ತಿ ಯಾವ ಜನ ಅಂದ್ರೆ 2,000 ಯಾವ ಹೇಮಂತ್ನವರ ಮದುವೆಗೆ ಎಲ್ಲರೂ ಬನ್ನಿ. 2,000 ಜನದ ಅಟ್ಟನೆ ಮಾಡ್ತಾ ಇದ್ದಾರೆ ಹೇಮಂತ್. ಮಾತಲೆಪ್ಪುಲೆ ಹೇಮಂತ್ ಅಂದ್ ಮಾತಲೆಪ್ಪುಗೈ ಎಲ್ಲರನ್ನು ಕರೆಯುವ ಹೇಮಂತ್. ನೀವು ಎಂತ ಹೆದರ್ಬೇಡಿ ನೀವು. ಶಾರಸಿಸ್ ಸಪೋರ್ಟಿಗೆ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶಾರಸಿಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾನ್ ಬಲ್ತದ ಪೋದು ಮದುವೆ ಆವೊಡೆ ದಾಲ ಪ್ರಾಬ್ಲಮ್ ಆವೊಂಡ ಈರ್ನ ಕುದರ್ ಕೊರೋಳೆ ಎಂಜಿನಿಯಕ್ಕೆ ಏರು ಬನ್ನಿ ಬಲ್ತು ಹೋದು ಮದುವೆ. ನನ್ನದೇ ಹೆಸರು ಕೊಡಬೇಡಿರ ನಿಶಾಂತ್. ನೀವು ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಮನೆಯವರನ್ನು ಸಮಾಧಾನ ಮಾಡಿ ಸಮಜಾಯಿಸಿ ಹುಡುಗಿಯನ್ನು ತೋರಿಸಿ ಮತ್ತೆ ಮನೆಯಲ್ಲಿ ಹೇಳಿ ಗ್ರ್ಯಾಂಡ್ ಆಗಿ ಮದುವೆ ಆಗಿ ಆಯ್ತಾ. ಅದು ಬಲ್ತಪುರ ಬೋದು ಮದುವೆ ಹೊಚ್ಚಿ ಮನೆಯವರ ಒಪ್ಪಿಗೆ ತಗೊಂಡು ಮದುವೆ ಆಗಿ, ಅದುವೇ ಒಳ್ಳೇದು. ಜೆ.ಎನ್.ಎಸ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ದಾದ ಪಾತಿರುವರಿ ಹೇಮಂತ 5,000 ಜನ ಅವ ಮಲ್ಲಿಜ್ಜಿ ನಮ್ಮ ಸುದರ್ಪುಗ ಎಂಗಲ ಕ್ಯಾಟ್ರಸ್ ಉಂಡು ಸುದರ್ಪುಗ. ಇದು ಕಾಸು ಮಾತ್ರ ಸರಿ ಕೊರಿಯಡ್ಡಯ್ಯ. ಶಾರದಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶಾರದಾ ಸಿಸ್, ಥ್ಯಾಂಕ್ ಯು. ಓಕೆ ಸಿಸ್, ಬಾಯ್, ಈವ್ನಿಂಗ್ ಬನ್ನಿ ಸಿಸ್. ಓಕೆ ಬರ್ತೇನೆ ಶಾರದಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಎಂಕ್ ಮಾತ ಗುರ್ತಾವು ಯಾನು ಬಲ್ತೊಂದು ಪೋದಾಪುಡು ದಾಲಾಂಡ ಈನ ಪುದರ್ ಕೊರ್ಪೆ ಎನ್ನ ಅಕ್ಕ ಪರ್ಪೆ ದಾಯಿ ಎನ್ನ ಪುದರ್ ಕೊರುಚಿ ಮಾರ್ರೆ ದಾಯಿ ಅಂಚಪುರ ಮಲ್ಪೇರು ಬಲ್ಲಿ ನಿಶಾಂತ್ ಇಲ್ಲದ ಕಳ ಪಾತಿರೋಡು ಅಂಚನ ಪೊಣ್ಣುಂಡು ಅಂದ್ ಲೆಕ್ಕ ಕೂಡ ಏನು ಪೊಣ್ಣು ದಾಯಿ ನಾಡು ದಾದ ಪಂಡ ಈ ಇಲ್ಲದ ಕಳ ಪಾತಿರೋಡು ವಿಷಯ ಪ್ರಸ್ತಾಪ ಮಲ್ಪೊಡು ಆ ಕಳ ಪಾತಿರೋಡು ಇತ್ತದ ಮಕ್ಕಳು ಪೂರ ಒಪ್ಪುವಿರು ಇತ್ತದ ಕುಳು ಏಲ ಒಪ್ಪಂದು ಕುಳ್ಳುಜೇರು ಶಾಂತ ಇಕ್ಕಳು ಮಾತ ಕಾಸು ದೀಪನ ಬೊಡ್ಚಿ ಅಲ್ಲಿ ಶಾಂತ ಸಿಸ್ ಕಾಸು ದೀಪಿನ ಬೊಡ್ಚಿಗೆ ಶಾಂತ ಸಿಸ್ ನೆಗಡ್ತಾ ಇದ್ದಾರೆ. ದುರ್ಗಾ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ರಾಧಿಕ್ ಕಾಸ್ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ಎಡ್ಡೆ ಅಂಡ್ ಹೇಮಂತ್ ಅಂದ್ ಕಾಸು ಓರಿಂಡು ಒಣ್ಣು
ಓ ದೇವರೇ ಅವಪುರ ಬೊಚ್ಚಿಯ ಮಂತು ನಿಶಾಂತ ಹಾಗೆಲ್ಲ ಹೇಳ್ಬಾರ್ದ. ಅದಕ್ಕೆಲ್ಲ ನನ್ಗೆ ಗೊತ್ತಿಲ್ಲ, ಅದಕ್ಕೆಲ್ಲ ನಂದು ಉತ್ತರ ಇಲ್ಲ. ನೋ ಕಮೆಂಟ್ಸ್ ನಿಶಾಂತ್, ನೋ ಕಮೆಂಟ್ಸ್. ವಾ ಮಲ್ಲ ಹೇಮಂತ್ ಅಂದೆ ಎಡ್ಡಾಳೆ ಹೇಮಂತ್ ಅದೇಳಿ ಬರೋಡು ಅಂತ ಹೇಳ್ತಾ ಇದ್ದಾರೆ ಹೇಮಂತ್. ಇರೇಗ್ಲ ಕೋಡಿಗೆ ಆಡತ್ತೆ ನಮ್ಮಲ್ಪ ಗಲಾಟೆ ಮಲ್ಪನತ್ತೆ ಅವಳ ಜನಗೆ ಬಕ್ಕ ಅವ್ರ ಕೋಡಿಗೆನತ್ತೆ ದುರ್ಗಕ್ಕ ದಾದಿಗೆ ಪನೊಂದುಲ್ಲೇರು. ಅಕ್ಷಿತಾ ಅವ್ರು ಬಂದ್ರು ಹಾಯ್ ಅಂತ ಹೇಳ್ತಾರೆ. ಹಾಯ್ ಅಕ್ಷಿತಾ, ವೆಲ್ಕಮ್. ಬರ್ಕಾವೆ ಯಾಲ್ನ ದುರ್ಗ ಸಿಸ್ಲ ಬರ್ಪ ಓಕೆ ನಾನು ಬರ್ಪ ಮೇರೆ ಚಾನ್ಸಸ್ ಮುಂಬೈಲ್ ಬರ್ಪೇರು ಯಾನ್ ಮುಲ್ತುರ್ದೆ ಬರ್ಪೆ ಬರ್ಕ ಒಂಜಿ ಖಂಡಿತ ಬರ್ಪ ಏಮಂತ ಹೀರ ಮದ್ವೆಗೆ. ದಾದ ಪಂಡಿ ಪನೊಂದುಲ್ಲೇರು ಏರು ದಾದ ಪಂಡಿ ಏರ್ಲ ದಾಲ ಬಂತು ಜೇರು ಬರ್ಕಾವೆ ಯಾನ್ಲ ದುರ್ಗ ಸಿಸ್ಲ ಬರ್ಪ ಅಂದ್ ಎಂಗುಲ್ ಖಂಡಿತ ಬರ್ಬ. ಪ್ರೀತಿ ಸಿಸ್ ಬರ್ಪೇರು, ಕೃಷ್ಣ ಸಿಸ್ ಬರ್ಪೇರು. ಚೈತ್ರ ಅವ್ರು ಬಂದ್ರು ಹಾಯ್ ಅಕ್ಕ ಅಂತ ಹೇಳ್ತಿದ್ರೆ. ಹಾಯ್ ಚೈತ್ರ, ವೆಲ್ಕಮ್. ಚೈತ್ರ ಅವರೇ ಕಾಫಿ ಆಯ್ತಾ? ಪಂಡೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ, ಎರಡ ಪಂಡಾರು ಮರ್ಲೆ ಪಂಡೆ ಏರ್ದೆಯೇ ಹೇಮಂತ್ ಎಂತದ ನಿಂದು? ಹೇಮಂತ್ ಬೇಲೆ ಬಿಡ್ದು ಸೀದಾ ಎಡೆಗೆ ಬತ್ತಿನ ಎರೆಗೆ ಪಂಡಿ ಮರ್ಲೆ ಎಂದು ಹೇಮಂತ್ ಎರೆ ಪಂಡಾರು. ನಿಶಾಂತ್ ಪೋಯರಾ ಇಜ್ಜಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಕುಡಿಯುವುದಿಲ್ವಾ ಸಾಯಂಕಾಲ ಕುಡಿಯುವುದಿಲ್ವಾ ಚಾ ಕಾಫಿ? ಎಂಕು ಪನ್ಯ ಬಾಳುವಂತ ಹೂವೇ ಬಾಡುವ ಆಸೆ ಏಕೆ ಹಾಡುವಂತ ಕೋಗಿಲೆ ಅಂತ ಹೇಳ್ತಾ ಇದ್ದಾರೆ. ನಿಶಾಂತ್ ಅವರು ಉಲ್ಲೆ ಅಂತ ಹೇಳ್ತಾ ಇದ್ದಾರೆ. ನಾನು ಸುದ್ದಿ ನಾಯ್ಕ್ ಶಾಂತಕ್ಕ ಯಾನ ನಿಕ್ಲೆಗ್ ಪನ್ನ ಮದಿಮೆಗೆ ಅಂದ್ ಈರ್ ಪಂತು ಜರ ಮದಿಮೆಂಗ್ಲ ಜನ ಬರ್ಪುಜ ಬುಳ್ಳೆ ಪಂಡ ಬರ್ಪ ಇಜ್ಜಿ ಅಕ್ಕ ಅವರೊಂದುಲ್ಲೇರು. ಮನಶ್ರೀ ಸಪೋರ್ಟಿಂಗ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಮನಶ್ರೀ. ಪಾರಿವಾಳ ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಆವು ಹೇಮಂತ್ ಅಂತ ಹೇಳ್ತಾ ಇದ್ದಾರೆ. ಮನಶ್ರೀ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ, ಥ್ಯಾಂಕ್ ಯು. ಬಕ್ಕ ಎರೆಗ್ಲ ಇಜ್ಜಿ ಪ್ರೀತಿ ಅಕ್ಕನ ಮಂದಾರ ಅಕ್ಕನ ಬರದಲ್ಲೇರ ಪ್ರೀತಿ ಅಕ್ಕ ಮಂದಾರ ಅಕ್ಕ ಬಕ್ಕ ಎಂಕ್ಲಿಗ್ರ ಜನ ಕಾತೆ ಬಕ್ಕ ಎರೆಗ್ಲ ಬಕ್ಕ 5,000 ಜನದ ಒಟ್ಟನೆ ಎರೆಗ್ ಮಲ್ಪುನು. ಸಂಧ್ಯಾ ಅವ್ರು ಬಂದ್ರು. ಹಾಯ್ ಸಂಧ್ಯಾ, ವೆಲ್ಕಮ್. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಹಾಯ್ ಸಂಧ್ಯಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಇನ್ನ ಆಡೆ ಅಕ್ಕ ಚಾ ಎಣ್ಣೆ ಕಡ ಆತನಿಗೆ ಗುಡ್ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಅಕ್ಕ ನೋಡು ಬಕ್ಕ. ಹಾಯ್ ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಬಕ್ಕ 5,000 ಜನ ಹೊಚ್ಚ ಮಾರ್ರೆ ಊರ್ದ ಜನ ಉಳ್ಳೇರಿ ಎಂಕಲ್ಲ ಊರ್ದ ಜನ ಉಳ್ಳೇರಿ ಉಪ್ಪ ನಿಕಲ್ಲ ಊರ್ದ ಜನ 10 ಜನ ಉಳ್ಳೇರ ಮಾರ್ರೆ ಊರೇನಲ್ಲಿ ಎಪ್ಪರ ಹೇಮಂತ್. ಸಂಧ್ಯಾ ಸಿಸ್ ಹಾಯ್ ಹೇಗೆ ಇದೆಯಾ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸೂರ್ಯ ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಸಿಸ್ ಎಂಕ್ಲೆನ ಊರು ಜನ ಉಳ್ಳೇರು. ಸಂಗೀತಕ್ಕ ಬೂತಾಯಿ ಬೈದುಂಡು ತೊಂದರ ಏ ಮೂರ ನಿಂಚ ಬೂತಾಯಿ ತಿಂದಿನ ಸಾಕಾಂಡು ಇನಿ ಬೂತಾಯಿ ಪುಲಿ ಮುಂಚೆ ಎಂಕ್ ಇತ್ತೆ ಬೈಯಡ್ ಎಟ್ಟಿ ಮಲ್ಪೋಡು ಬೈಯಡ್ ಎಟ್ಟಿ ಕೋಡೆ ಎಟ್ಟಿ ಕಂದೇರು ಇತ್ತೆ ಬೈಯಡ್ ಎಟ್ಟಿ ಮಲ್ಪೋಡು. ಅಕ್ಕ ಲೈವ್ ಮಾಡ್ತಾ ಇದ್ದಾರೆ, ನೀನೋ ಕಾಣಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾರಿವಾಳ ಮಡಿಕೇರಿದ ಜನ ಉಳ್ಳೇರಾಗ ಅಕ್ಕ. ಓ ಮಡಿಕೇರಿದಾರ ಈರು ಹೇಮಂತ್, ನೀವು ಮಡಿಕೇರಿಯವರ? ಸಂಧ್ಯಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸಂಧ್ಯಾ, ಥ್ಯಾಂಕ್ ಯು. ಲೈಕ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಲೈಕ್ ಕೊಡಿದವರು ಎಲ್ಲರೂ ಲೈಕ್ ಕೊಡಿ ಆಯ್ತಾರೆ. ಸಬ್ಬಾಗದವರು ಸಬ್ಬಾಗಿ. ಎಂಕ್ಲೇಗ್ಲ ಕೋಡೆ ಬೂತಾಯಿ ಮೀನ್ ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಅವರು ಡನ್ ಅಂತ ಹೇಳ್ತಾ ಇದ್ದಾರೆ. ಯಾನು ಮಡಿಕೇರಿ ಹತ್ತು ಬಕ ಮಡಿಕೇರಿದ ಜನ ಓಡಿ ಬರ್ತೀನಿ. ಮತ್ತೆ ಮಡಿಕೇರಿ ಜನ ಎಲ್ಲಿಗೆ ಬರುದಾ? ಎನ್ನ ಭಾವನ ಊರು ಅವಳು. ಹೋ ಅಂಚ ಅಲ್ತಕ್ಕಳು ಅಂತ ಜನ ಬರ್ಪೇರು. ಓಕೆ ಆಯ್ತು ಸೂರ್ಯ ಅಂತ ಹೇಳ್ತಾ ಇದ್ದಾರೆ ಸಂಧ್ಯಾ. ನಿಮ್ಮದು ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಅಕ್ಕ ಇರೆಗ್ ಕುಲಾಯ್ಡಿ ಏರ್ಲ ಗೊತ್ತ ಉಳ್ಳೇರ ಅವು ಪೂರ ನಮ್ಮನೆ ಕುಲಾಯ್ದ ಕುಲ್ಪುರ ಏರು ಪಲ್ನಿ ಇರು ಪುದರ್ ಪಲ್ನಿ ಗೊತ್ತುಜ್ಜಿ ಈರ್ ಪಂಡ ಗೊತ್ತಾವು ಪುದರ್ ಪಂಡ ಗೊತ್ತಾವು.
ಒಂಜಿ ದುರ್ಗಕ್ಕ ಮಂಗಲಕ್ಕ ಮನ್ಪುನ ಅಂದೇ ಮತ್ತೆ ಈ ಮಾತ್ರ ಮಂಗತ್ತೆ ಪೂರ ಮಂಗನಕಲು. ಓಕೆ ಬಾಯ್ ಅಕ್ಕ. ಚೈತ್ರ ಅವರೇ ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಬ್ಯುಸಿ ಇದ್ದೀರಾ? ಬೊಕ್ಕದಾದ ಅಂತ ಹೇಳ್ತಾ ಇದ್ದಾರೆ, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಚಾ ಆಣಯಂ ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಶರತ್ ಡಾಗ್ಸ್ ಅವರು ನಾನು ಅಂತ ಹೇಳ್ತಾ ಇದ್ದಾರೆ, ನೀನು ಅಂತ ಹೇಳ್ತಾ ಇದ್ದಾರೆ. ಕಜಿಪ್ಪು ಮಾತ ಕೋರಿದಾವೋಡು ಅಂದು ಮಲ್ಪಲೆ ಏಮಂತ ಅಲ್ಪನಿಕಲ ಮುಟ್ಟದ ಕ್ಯಾಟಸಿತ್ರ ಮಲ್ಪಲೆ ಎಂಗುಳು ಸೀದಾ ಮದುವೆದಡೆ ಹಾಲ್ಗೆ ಬರ್ಪ ಬಕ್ಕ ಮೆಹಂದಿ ಬಕ್ಕ ಹಳದಿ ಪುರುಂಡ ಅಪ್ಪಗೆ ಎಂಗುಳು 4 ದಿನ ದುಂಬೆ ಬರೋಡು ಹಾಪುಂಡು ಯಾನ್ನ ಕುಲಾಯಿ ಅಂದೆ ನಿಶಾದೀರ್ ಕುಲಾಯ ಏನಂತ ತೂತರ ಇರು ತುಂಬ ಅಂತ ಹೇಳ್ತಾ ಇದ್ದಾರೆ. ನನ್ನನ್ನು ನೋಡಿದ್ದೀರಾ ನೀವು ಎಲ್ಲಿಯಾದರೂ ನಿಶಾಂತ್? ಇಲ್ಲಾಗ ಬರೋಡ ಅಕ್ಕ, ಇಲ್ಲಾಗ ಬರ್ಚೆ ಮಂತ್ ಇಲ್ಲಾಗ ದಾಯೆ ಎಂಗುಳು ಇಲ್ಲಾಗ ಬರೋಡು, ಇಲ್ಲಾಗ ಬರೋಡು ಅಕ್ಕ, ಇಲ್ಲಾಗ ಬರ್ಪ, ಇಲ್ಲಾಗ ಜಾಗ ಉಂಡದೆ ಮಸ್ತ್. ಥ್ಯಾಂಕ್ಸ್. ಈರು ಬಲ್ಲೆ ಇಲ್ಲಾಗ ಯಾನ್ ಬರ್ಪೆ ಎನ್ನಾಗ ಹಸ್ಬೆಂಡ್ ಬರ್ಪೇರೆ ಏನಾದರೂ ಜೋಕುಳು ಬರ್ಪ ಮತ್ತೆ ನನ್ನ ತಂಗಿ ಬರ್ತಾಳೆ, ತಂಗಿಯ ಮಕ್ಕಳು ಬರ್ತಾರೆ, ನನ್ನ ಅಮ್ಮ ಬರ್ತಾರೆ, ನಾವು ಮತ್ತೆ ನನ್ನ ಅತ್ತಿಗೆ ಬರ್ತಾರೆ, ಅತ್ತಿಗೆ 2 ಮಕ್ಕಳು ಬರ್ತಾರೆ, ಇಷ್ಟು ಜನ ನಾವು ಬರ್ತೇವೆ. ಮನೇಲಿ ಜಾಗ ಉಂಟಲ್ಲ. ಲೈವ್ ಲೈಕ್ ಅಂತ ಹೇಳ್ತಾರೆ. ಹೌದೌದು, ಲೈಕ್ ಕೊಡಿ ಆಯ್ತಾ. ಒಂಜಿ ಅಕ್ಕಗ ಪನ್ಪುನ ಹತ್ತು ಮಾತಿರ್ಗ ಅಕ್ಕಗ ಪನ್ಪುಣ್ಯಾನ ಮಾತಿರ್ಗ ಅಕ್ಕಗ. ಹಾಂ ಓಕೆ ಓಕೆ ಮಂತ್ ನೀವು ಹೇಳುವುದು ಹೆಚ್ಚ ನಾವು ಬರುವುದು ಹೆಚ್ಚ. ಅದೇ ಶಾಂತ ಸಿಸ್ ನೈಸ್ ಅಂತ ಹೇಳ್ತಾ ಇದ್ದಾರೆ, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಎನ್ನಡಿ ಜನ ಬರ್ಪಿನಿ ಮಿತ್ತದು ತೂಪಿನ್ ಪೋಪಿನ್ ಸೀದಾ ಕುಲಾಯ್ಡಿ ಏನ ಗೊತ್ತ ಉಂಡು ಗೊತ್ತಾಯ್ಜಿಯೇ ಕುಲಾಯ್ಡಿ ಏರ್ನ ಗುರ್ತುಂಡು ಎಂಕಿ ಏರ್ನಲ್ಲ ಗುರ್ತಜ್ಜಿಯೇ ನಿಶಾಂತ್ ಕುಲಾಯ್ಡು ಎಂಗಲ ಕುಲಾಯ್ಡಿ ಏರ್ಲ ಇಜ್ಜಿರಂಚ ಗುರ್ತದ ಪನ್ಪಿನಗಳು ಏರ್ಲ ಇಜ್ಜಿ ಕುಲಾಯ್ಡಿ ಏರ್ಲ ಇಜ್ಜಿ ಅಂಚ ಗುರ್ತಜ್ಜಿ ಯಾನ್ ಪಕ್ಕಡೆ ಪನ್ನೀರ್ದ ಕುಲಾಯ್ಪುರ ನಮ್ಮ ಮನೇಲಿ. ನೈಸ್ ಅಂತ ಹೇಳ್ತಾ ಇದ್ದಾರೆ. ಇಳೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ, ರಮಿಸಿ ನಾನು ನೀನು ನೀನು ನಾನು ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಇಳೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ. ಅಕ್ಕ ಚಾಂಡ್ ಅಕ್ಕ ಪನದಲ್ಲಿರು ಚಾ ಆಗಿದೆಯಾ ಏಮಂದ್ರೆ ನಿಮ್ದು ಚಾ ಆಯ್ತಾ? ಇದು ನಾಡಿ ಮತ್ತೆ ಚಾ ರಮಿಸಿ. ಸಂಧ್ಯಾ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸಂಧ್ಯಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸೂಪರ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸಂಧ್ಯಾ ಸಿಸ್ ಆಣ್ ಅಂತ ಹೇಳ್ತಾ ಇದ್ದಾರೆ. ಈರು ಪೊಕ್ಕಡೆ ಪನ್ಪುನು ಈರೆಗೆ ಗುರ್ತ ಉಂಡು ಕುಲಾಯ್ಡು ಇಜ್ಜಿ ನಿಶಾಂತ್ ಕುಲಾಯ್ಡು ಏರ್ಲ ಗುರ್ತ ಇಜ್ಜಿ ನಿಶಾಂತ್ ಕುಲಾಯ್ಡು ಗುರ್ತ ಇಜ್ಜಿ ಎಂಕಲ್ನ ಇತ್ತುಂಡ ಮುಲ್ಪ ಓಲ್ ಗೊತ್ತುಂಡೆ ದುಂಬು ಇತ್ತಿಜ್ಜಿರವುಲ ಕುಲ್ಲ ಅವಳು ಇಲ್ಲಿ ಬಿಡ್ತೀರ ಕುಲ್ಲ ಓಲ್ ಗೊತ್ತುಂಡೆ ಅವು ಒಂದುಂಡತೆ ನಮ್ಮ ಗೋವಿಂದಸ್ತ ಪಿರೌಡು ಅವು ಏರಿಯಾ ಬರ್ಬೋದು ಅಲ್ಪ ಒಂದು ಕಡಂಬೋಡಿ ಅವು ಅವಳಿತ್ತೇರಿ ತೆಜ್ಜಿರಕುಲು ಅಲ್ಪ ಇಲ್ಲಿ ಬಿಡ್ತೀರಿ. ಲಕ್ಷ್ಮೀ ಸಿಸ್ ಬಂದರು. ಹಾಯ್ ಲಕ್ಷ್ಮೀ ಸಿಸ್, ವೆಲ್ಕಮ್. ಲಕ್ಷ್ಮೀ ಸಿಸ್ ಕಾಫಿ ಆಯ್ತಾ ನಿಮ್ಮದು? ಲೈಕ್ ಕೊಡಿದವ್ರು ಲೈಕ್ ಕೊಡಿ ಆಯ್ತಾ? ಥ್ಯಾಂಕ್ ಯು ಲಕ್ಷ್ಮೀ ಸಿಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇಳೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ, ರಮಿಸಿ. ಮೆಸೇಜ್ ಸ್ಟಾಪ್ ಆಂಡ ಮತ್ತು ಮೆಸೇಜ್ ಇಜ್ಜ ನಿನ್ನ ನೆನಪಲೇ ನಾ ಕಳೆದೋಗುವೆ ಅದು ಎಲ್ಲಿ ನಾನಿದ್ದರೂ
ಮೆಸೇಜ್ ಸ್ಟಾಪ್ ಆಗಿದೆಯಾ ಗೊತ್ತಾಗೋದಿಲ್ಲ ಮಾರ್ರೆ. ಇಲ್ಲ ಸಿಸ್ ಮಾಡ್ಬೇಕಂತ ಅವು ಹೊಸಬೆಟ್ಟು ಎಂಕಲ್ನ ಕುಲಾಯಿ ಒಣ್ಣ ಕಟ್ಟೆ ಹೆಜ್ಜಿ ಕುಲಾಯಿ ಒಣ್ಣ ಕಟ್ಟೆಡಿ ಏರ್ಲ ಗೊತ್ತುಜ್ಜಿ ನಿಶಾಂತ್ ಏರ್ಲ ಗೊತ್ತುಜ್ಜಿ ಅವು ಮಾತ್ರ ಹೆಂಗೆ ಗೊತ್ತು ಕಡೆ ಮೊಡಿದ ಅವಾಗ ಅಕ್ಕಳು ಇಜ್ಜಿರಿತ್ತೆ ಅಲ್ಪ. ನಿಮ್ಮದು ಕಾಫಿ ಆಯಿತಾ ಸಿಸ್ಟರ್? ಆಗಿದೆ ಲಕ್ಷ್ಮಿ ಸಿಸ್, ನಿಮ್ದು ಆಯಿತಾ ಕಾಫಿ? ಶಾಂತ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಥ್ಯಾಂಕ್ ಯು. ಸಂಪು ಬೈ ಇಜ್ಜಿರತ್ತೆ ಶಾಂತ ಸಿಸ್. ನೈಸ್ ಅಂತ ಹೇಳ್ತಾ ಇದ್ದಾರೆ. ರಿತು ಅನ್ನಾಗ ಒಂಜಿ ಸಾಂಗ್ ಪಲ್ಲೆ ಬಾನಲ್ಲು ನೀನೆ ಭುವಿಯಲ್ಲು ನೀನೆ. ರಿತು ಏರು ರಿತು ರಿತು ಏರು. ಬಾನಲ್ಲು ನೀನೆ ಭುವಿಯಲ್ಲು ನೀನೆ ಎಲ್ಲೆಲ್ಲು ನೀನೆ ನನ್ನಲ್ಲು ನೀನೆ ಬಾನಲ್ಲು ನೀನೆ ಭುವಿಯಲ್ಲು ನೀನೆ ಎಲ್ಲೆಲ್ಲು ನೀನೆ ನನ್ನಲ್ಲು ನೀನೆ. ಸುದ್ದಿಜ್ಜಿಯಾರ್ನ ದೊಂಡೆ ಬೇನೆಗಾರಿಗೆ ಅಂದಂದು ದೊಂಡೆ ಬೇನೆ ಪಂಡಿರತೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಲಕ್ಷ್ಮಿ ಸಿಸ್ ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಲಕ್ಷ್ಮಿ ಸಿಸ್, ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು. ರಿತು ಏರಿ ರಿತು. ಲಕ್ಷ್ಮಿ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಲಕ್ಷ್ಮಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಸಂತೋಷ್ ಅವರು ಬಂದರು, ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸಂತೋಷ್ ಅವರೇ, ವೆಲ್ಕಮ್ ಆನ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮಿ ಸಿಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸಂತೋಷ್ ಅವರೇ ಕಾಫಿ ಆಯ್ತಾ ನಿಮ್ಮದು? ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಭಾರಿ ಶೋಕಾಂಡೀರ್ನ ವಾಯ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಶಾಂತ್. ಮತ್ತೆ ರಿತು ಏರು ಪಂಜರಿ ಇದು ಇದ ಫ್ರೆಂಡಾ ರಿತು? ರಿತು ಎನ್ನ ದೋಸ್ತಿ ಅಂದೆ ಅವರು. ಅರೆ ಗೋಲ್ಡ್ ಪದ್ಯ ಪುರ ಇಷ್ಟನಾ ರಿತು? ಎನ್ನೆದೆ ಕೋಗಿಲೆಯು ಒಲವಿನ ಪಲ್ಲವಿಯ ಧ್ವನಿಯಲಿ ವಿನೂತನ ಜೀವ ಭಾವನಿ ತಂದೆ. ಏಕೋ ಏನೋ ಕಾಣೆ ನಾನು ಎದುರಲ್ಲಿ ನೀನಿರಲು ನಾ ಸದಾ ಕಾಣುತ್ತ ನಿನ್ನಂದ. ಶಾಂತ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು ಥ್ಯಾಂಕ್ ಯು. ಲೈವ್ಗೆ ಬಂದವರು ಲೈಕ್ ಕೊಡಿ, ಐಡಲ್ ಇರುವವರು ಕೂಡ ಲೈಕ್ ಕೊಡಿ ಆಯ್ತಾ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು ಥ್ಯಾಂಕ್ ಯು. ಮೆಸೇಜೇ ಬರ್ಪು ಜೊತೆ ಹೆಜ್ಜಿ ಅವರ್ಪಜ್ಜಿ. ಬಂದರೋ ಬಂದರು ಬಾವ ಬಂದರು, ಬಂದರೋ ಬಂದರು ಬಾವ ಬಂದರು. ಖಾಲಿ ಬಂದರು ಬಂದರು ಬಾವ ಬಂದರು. ಐದಕ್ಕದೊಂದು ಮ್ಯೂಸಿಕ್ ಉಂಡತ್ತೆ ಐಟ್ ರೈಸ್ದಲ್ಲ ಅವು ನಮಗೆ ಬರ್ತೀನಿ ಶೋಕುಂಡು ಆತೆ ಬರ್ತೀನಿ. ಬಂದರು ಬಂದರು ಪಕ್ಕ ಕೇಂದ್ರ ಜನ ಪದ್ಯ ಆತೆ ಕೇಂದಿನಿ ಆತೆ ಅವು ಶೋ ಕಾಪಿ ನಕೊಲ್ ಪನ್ನ ಅದೇ ನಮ್ಮ ಶಾಂತ ಸಿಸ್ ಪಿಕ್ಚರ್ ಪೋಯರ ಅವು ನಿಶಾಂತ್. ಬಂದರು ಬಂದರು ಬಾವು ಬಂದರು ಪಿಕ್ಚರ್ ಪೋಯರ ನಮ್ಮ ಶಾಂತ ಸಿಸ್ ಪೋತೇರು. ಹೇಮಂತ್ ಪೋಯರ ಹೇಮಂತ್ ಪೋಯರ. ಓಕೆ ಸಿಸ್ ಬಾಯ್ ಅಂತ ಹೇಳ್ತೇವೆ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಸಿಸ್, ಥ್ಯಾಂಕ್ ಯು ಥ್ಯಾಂಕ್ ಯು. ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಲೈಕ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಬೆಳಿಗ್ಗೆ ಅಲ್ಲ ಲಕ್ಷ್ಮಿ ಸಿಸ್ ಲೈವ್? ಎಷ್ಟು ಗಂಟೆಗೆ ಇರ್ತದೆ ನಿಮ್ಮ ಲೈವು?
ಲೈಕ್ ಕೊಡಿ ಅಂತ ಹೇಳ್ತಾರೆ. ಹೌದೌದು, ಲೈಕ್ ಕೊಟ್ಟು ಬಿಡಿ ಆಯ್ತಾ, ಐಡಲ್ಲಿರುವವರೆಲ್ಲ. ಆಡ 5 ಜನ ಪೋಯಿರು ನನ್ನ ಎಣ್ಣೆ ಟಂಚಿನ ಒಂತೆ ಬಿಡ್ತು ಬರ್ಪೇರು ಬಕ್ಕ ಜನನೇ ಇಪ್ಪುಚಿ ರಂಚಾವು. ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಶಾಂತಿಸ್ ಬೈಯಗದಾದ ಅಡಿಗೆ ಎಂತ ಅಡಿಗೆ ಸಾಯಂಕಾಲ? ಎಕಡೆ ದಾದ ಪನ್ನೀರು ಶಾಂತಿಸ್ ಅಟಿಲ್ ಎಂಕ್ ದಾದಂದೆ ಗೊತ್ತಾಯ್ತೀರಿ ಪನ್ಯ ಎಂಕ್ ನೆನೆ ಬರ್ಪುಚ್ಚಿ ಬಂದು ನಗುವ ನಯನ ಮಧುರ ಮಿಡಿಮ ದಾಲ್ ರೈಸ್ ಅವಟ್ಟೆ ಅಪ್ಪು ಮಲ್ಲೆ ಜಾತಾಂಡಲ ಪಂಡರತ ಖುಷಿ ಆಂಡ್ ಇರೆಗ್ ಎನ್ನ ಲೆಕ್ಕೊಡು ಒಂಜಿ ಲೈಕ್. ಇಷ್ಟೇ ಕೊನೆ ಲೈಕ್ ನಿಶಾಂತ್, ಥ್ಯಾಂಕ್ ಯು ಸೋ ಮಚ್. ಆತೆ ಬರ್ಪಿಂಗ ಬಂದರು ಬಾವ ಬಂದರು ಬಾರಿ ಟ್ರೆಂಡ್ ಉಂಡತೆ ಪದ್ಯ ಮಸ್ತ್ ಲಾಯ್ಕೊಂಡು ಪದ್ಯ. ನಾನು ಬೆಂಡೆ ಮಲ್ಪೋಡು ಬೆಂಡೆಕಾಯಿ ಮಲ್ಪೋರ ಬೆಂಡೆಕಾಯಿ ಕಡೆದು ಪಾಡ್ನ ಅಷ್ಟು ಉಪ್ಪು ಕರಿ ಮಲ್ಪನ ಎಂಚ ಮಲ್ತನ ಎಡ್ಡೆ ಹಾಪಳದೆ ಬೆಂಡೆಕಾಯಿ ಕುಲ್ಪೆನೆ ಹಾಪ. ಅಮ್ಮ ಮಲ್ದಿರಿಗೆ ಬೆಂಡೆಕಾಯಿಲ್ಲ ಇಟ್ಟಿಲ್ಲ ರಸ ಮಲ್ದಿರ ಅಮ್ಮ ಎಕಡೆ ಪಂತೇನೆ ಫೋನ್ ಮಲ್ತ್ ಪಲ್ಲ ಪತಂಪು ಪಂತೇರು ಯಾನು ಒಣಸೊಂದು ಜೈದೀನಿ ಬಕ್ಕ ಬೈಯಾಡ್ಕೊಂಡ್ರೆ ಬಂತೆ. ನನ್ನ ಬೆಂಡೆ ಮಲ್ಪೊಡು ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಮುಂಡೆ ಚಕ್ಲಿ ಡಬ್ಬದಲ್ಲಿದೆ. ಹೌದೌದು, ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಶಾಂತಕ್ಕ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಒಂಜಿ ಪದ್ಯ ಒಂಜಿ ಭಾರಿ ಶೋಕಪ್ಪು ನಮ್ಮ ಪವಿಸಿಸ್ನ ಪದ್ಯವು. ಮೇಲೆ ಹಿಡಿದು ಬಂತು ಹೂವಿನ ಮಳೆ. ಯಾನೆ ಉಪ್ಪುನ ಒರಿ ಅಂದ್ ಹೀರೆ ಉಪ್ಪುನ ಒರಿ ಶಾಂತಿ ಸುಳ್ಳೇರು ಹೊರ ಮಸ್ತ್ ಜನ ಬರ್ಪೇರು. ಸಡನ್ ಅದು ದಾಯಿ ಜನ ಕಮ್ಮಿ ಆಪೇರು ಅಂದ್ ಗೊತ್ತಾಪುಜ್ಜಿ ನಿಶಾಂತ್ ಅಂಚ ಆಪುನು ಎನ್ನೆಡು ಮುರಂದಿ ಚಂಚಿನೇ ಆಪುನು. ಎಂಕ್ ರೀಚಾರ್ಜ್ ಮಲ್ತದ ಬಚ್ಚಿಂಡಿ ಅಕ್ಕ ದಾಯಿ ರೀಚಾರ್ಜ್ ಮಲ್ತ ದಾಯಿ ಬಚ್ಚುನು. ತಿಂಗಳು ಗೊರಣೆ ಮಲ್ಪನ ಅಂತೆ ರೀಚಾರ್ಜ್ ದಿನಕ್ಕೂ ಮಲ್ಪನ. ಲೋಕೇಶ್ ಲೈವ್ ಬತ್ತಿರುದು ಎನ್ನೆ ಸಡನ್ 0 1 ಅಂಚೆ ಲಾಸ್ಟ್ ಅಷ್ಟ ನಾವು ಪಕ್ಕ ಏರ್ಲು ಪೂಜೆರು. जीरो बरोनो नेटवर्क प्रॉब्लम तो जो डाउटिंग मेल बक नेटवर्क प्रॉब्लम बक तन्ना तिगलाई वेंड आप दादंदे गोत्ता शांति सुल्लारा naik kore pun
ಜಂಪ್ ಸಂಗೀತ ಸಿಸ್ ಜಂಪ್ ಅಂದ ഞാൻ ಜಂಪ್ ಆಯ್ನಿ ಕಿರಣ್. ಹಾಯ್ ಕಿರಣ್, ವೆಲ್ಕಮ್. पूरा पोये किरण अंचे याल जंप आईने अंची पोद बत्ती याल जंप आईने अडेगे ರೋಲ್ ನಂಬರ್ 17 ಪ್ರೆಸೆಂಟ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ ಕಿರಣ್ ಅವರು. ಮಾಲ್ಟ್ ಪರಿಯರ ಕಿರಣ್, ಮಾಲ್ಟ್ ಕುಡಿದ್ರಾ? ರೋಲ್ ನಂಬರ್ 17 ಪ್ರೆಸೆಂಟ್ ಟೀಚರು ಅಂತ ಹೇಳ್ತಿದ್ದೆ. ಕ್ಲಿಯರ್ ಇಜ್ಜೆ ವಿಡಿಯೋ ಕ್ಲಿಯರ್ ಇಜ್ಜಾ ಇಜ್ಜಿ ಸಂಗೀತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕುಡಿಲಿಲ್ಲ? ರೋಲ್ ನಂಬರ್ 17 ರೋಲ್ ನಂಬರ್ 19 ಲೈವ್ಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇರಬೇಡಿ, ಕಮೆಂಟ್ ಮಾಡಿ ಆಯ್ತಾ. ಇಜ್ಜಿಯ ಸಂಗೀತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ನವೀನ್ ಅವರು ಬಂದರು. ಹಾಯ್ ನವೀನ್ ಬ್ರೋ. ರೋಲ್ ನಂಬರ್ 18 ಪ್ರೆಸೆಂಟ್. ನವೀನ್ ಬ್ರೋ ಲೈವ್ಗೆ ಬರೋದು 2 ದಿನ ಅಂಡಿಗೆ ನವೀನ್ ಬ್ರೋ ಆನ್ ಓಕೆ ಓಕೆ ನವೀನ್ ಬ್ರೋ ಓಕೆ ಇನ್ನು ಟೈಮಲ್ಲಿ ಬರ್ರೆ ನೋ ಮೆಸೇಜ್ ಓಕೆ ಓಕೆ ಮಲ್ಲಿಜ್ ಬೇಲೆ ಎತ್ತಿನ ಮಲ್ಲಿಜ್ ಅವೇ ಬರ್ಪೆ ನೀನಿಜ್ಜಿನೆಲ್ಲ ಬರ್ಪೆ ಈ ಹೊರ ಮಗ ಕುಂಡದೆ ಹೋಮ್ ವರ್ಕ್ ಜಾಸ್ತಿ ಇಪ್ಪುಣಿಗೆ ಅಂಚ ಹೊರ ಮೊಬೈಲ್ ಉಪ್ಪು ಜೆಂಡ ಅಂಚ ಹಾಪು. ಹಾಯ್ ನವೀನ್ ಬ್ರೋ ಪನದುಲ್ಲೇರು ಆರು ಬಿಸಿಲ್ಲೇರಾ ಸನಾತನಿ ಕಿರಣ್ ಶಾಂತಿಸ್ ಹೊರನೆ ಕಟ್ಟಾಡೆ. ಹಾಯ್ ನವೀನ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಇಲ್ಲಿಗೆ ಮೇಲೆ ಎಳೆದು ಬಂತು ಹೂವಿನ ದಾನೆ ಅವು ಸಿಸ್ ಅಂದಿ ಏದಾದಂದಿಜ್ಜಿ ತನ್ನಾತಿಗೆ ಎಂಚಾಪಿನಿ ಎಂಚಿನಂದಿ ಗೊತ್ತಾವು ಚಿನ್ನ ಮೊಬೈಲ್ ಜೀರೋ ಆಪಿನಿ ತನ್ನಾತಿಗೆ ಜೀರೋ ಆಪಿನಿ ಯಾನಕ್ಕಿನಿ ದಾಲ ಮುಟ್ಟಿದೀನಿ ಜುಪ್ಪಡ್ತು ಕ ದಾದಾಪಡ್ತು ಕೊಂತೆ ಪಡ್ತು ಕುಲ್ಲುವೆ ಅಂತ ಅದಕ್ಕಿಂತ ಕಿರಣ್ ಬತ್ತೀರ್. ಹಾಯ್ ಕಿರಣ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಈಜಿನ ಹೊರ ಮೆಸೇಜ್ ಪೂರ ಒಂದು ಹಾಪುಣು ಸ್ಟಾಪ್ ಹಾಪುಣು ಇತ್ತೆ ಮೆಸೇಜ್ ಬತ್ತು ನಂಚೆ ಕಿರಣ್ ಬತ್ತಿರತ್ತೆ ಅಂಚ ಅಂತ ಧೈರ್ಯ ಬರ್ತೀನಿ ಈಗ ನಾನು ಎಂಡ್ ಮಲ್ಪುಣ ಅಲ್ಲ ಕಡೆಗೆ ಕೋಡೆ ಕಾಲು ಗುಡಿಡು ಆಣೆ ಬತ್ತುಂಡು ಅಂದೆ ಮಂತು ನಿಕಲ್ ಅಲ್ಪ ನಾವು ಜಾಗ್ರತೆ ಪೋಡು ಶಾಂತ್ ಆನೆ ಪಂಡ ಪೋಡಿಗೆಲ್ಲ ಹಾಕೊಂಡು ಮಾರ್ರೆ. ಶಾಂತಿ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶಾಂತಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಅಂದಿಗೆ ಆನೆ ಬೈದನ್ಗೆ ಏಮಂತರದು ಮಲ್ಲ ಆನೆ ಉಂಡ ಕಲ್ಲು ಗುಡಿಟ್ಟು ಅವಳು ಕಲ್ಲು ಗುಡಿ ಹೆಂಗ್ ಗೊತ್ತಿದ್ದ ಅವಳು. ಸಂಗೀತ ಸಿಸ್ಗೆ ಜೈ. ಯಾಕೆ ಕಿರಣ್ ಜೈ ನನಗೆ ಜೈ ದೈ ಕಿರಣ್ ಎಂಕ್ ಯಾಕೆ ಜೈ ಅಂದ ಏಮಂತ್ ಅಂತೇಳಿ ಸುಳ್ಳ್ಯಾಡ ಇರಿಗೇರ್ ಪಣ್ಣಿ ಏಮಂತ್ ನಿಮಗೆ ಯಾರು ಹೇಳಿದ್ದೆ ಹೇಮಂತ್ ಸುಳ್ಳ್ಯಾ ಕ್ಲಿಯರ್ ಇಜ್ಜತೆ ವಿಡಿಯೋ ಕ್ಲಿಯರ್ ಇಜ್ಜತೆ ಅನ್ನ ಕ್ಲಿಯರ್ ಇಜ್ಜಿ ಅವೇ ಹೇಮಂತ್ರ ಮದ್ವೆಗೆ ಬಲೆ ಕಿರಣ್ ಬ್ರೋ ಒಟ್ಟಿಗೆ ಪೋಯಾವೆ ಅಂದಂದು ಹೇಮಂತ್ರ ಮದ್ವೆ ಉಂಡು ಆಯ್ನತ್ ಬೇಗ ನಾನು ಹೇಮಂತ್ ಕಾಕಾಜಿ ಪಟ್ಟೊಂದು ಬರ್ಪೇರು ಅಪ್ಪ ಮಾತೆಲ್ಲ ಒಟ್ಟಿಗೆ ಪೋಯಾವ ಹೇಮಂತ್ರ ಮದ್ವೆಗೆ ಹಾ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ಯಾವಾಗವ ಮದ್ವೆ? ಕ್ಲಿಯರ್ ಇಜ್ಜಿ ವಿಡಿಯೋ ಅಂದು ಕ್ಲಿಯರ್ ಇಜ್ಜಿ ವಿಡಿಯೋ. ಅನಿಲ್ ಅವ್ರು ಬಂದ್ರು. ಹಾಯ್ ಅನಿಲ್, ವೆಲ್ಕಮ್. ಅವು ಹೆಂಗುದು ಎಂಕ್ಲ ತೋಜಿ ಕ್ಲಿಯರ್ ಇಜ್ಜಿ ವಿಡಿಯೋ ಸಾಧನ ಗೊತ್ತಾಗ್ತದೆ ವಿಡಿಯೋದ ಅವಸ್ಥೆ. ಅನಿಲ್ ಕಾಫಿ ಆಯ್ತಾ ನಿಮ್ದು? ಕಿರಣ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು. ಪತ್ತೋನ್ಯ ಸಂಗೀತ ಸಿಸ್ತಾ ಪತ್ತೋನಿ ಅನಿಲ್ ಅವರು ಆಯ್ತು ಅಕ್ಕ ಅಂತ ಹೇಳ್ತಾ ಇದ್ದಾರೆ.
ಇನ್ನಿದು ಬಂತು ಹೂವಿನ ಮಳೆ. ಅನಿಲ್ ನಿನ್ನೆ ಲೈವ್ ಮಾಡಿದ್ರ ನೀವು? ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಲೈಕ್ ಕೊಡಿ. ಅನಿಲ್ ನಿನ್ನೆ ನೀವು ಲೈವ್ ಮಾಡಿದ್ರಾ? ಮಾಲ್ಟ್ ಪರಿಹಾರ ಕಿರಣ್ ಬ್ರೋ ಅಂತ ಕೇಳಿ ಮಾಡಿದೆ ಅಕ್ಕ. ಬಂದಿದ್ರಾ? ಮಂದರ ಸಿಸ್ ಎಲ್ಲ ಬಂದಿದ್ರಾ? ನನ್ಗೆ ಸಿಕ್ಕ ಲೈವ್ ಮೆಸೇಜ್ ಇದು ಕೂಡ ಬರ್ಲಿಲ್ಲ, ನೋಟಿಫಿಕೇಶನ್ ಕೂಡ ಬರ್ಲಿಲ್ಲ. ಏಪ ಮದುವೆ ಶಾಂತ ಸಿಸ್, ಅದು ಹೇಮಂತ ಹೇಳ್ಬೇಕು ಯಾವಾಗ ಮದುವೆ ಅಂತ. ಈಗ ಆಟೆಯಲ್ಲಿ ಮದುವೆ ಆಗುದಿಲ್ಲವಾ? ಆಷಾಢ ಮಾಸದಲ್ಲಿ ಮದುವೆ ಆಗುದಿಲ್ಲ. ಇದು ಸೋನ ಬರೋಡ ಅನ್ ಮದ್ವೆ. ಯಾರು ಬಂದಿಲ್ಲ. ಹೌದು, ಫಸ್ಟಿಗೆ ಯಾರು ಬರುದಿಲ್ಲ ಅಂದ್ರೆ ನೋಟಿಫಿಕೇಶನ್ ಹೋಗುದಿಲ್ಲವಾ? ಪನ್ಪೇರ್ಗೆ ಕಿರಣ್ ಬ್ರೋ ಅಂತ ಹೇಳ್ತಾ ಇದೆ. ಹೌದು, ನೋಟಿಫಿಕೇಶನ್ ಹೋಗುದಿಲ್ಲ. ನೋಟಿಫಿಕೇಶನ್ ಹೋದ್ರೆ ಮಾತ್ರ ಗೊತ್ತಾಗ್ತದೆ ನಮಗೆ. ಫಸ್ಟಿಗೆ ನಮ್ಮದು ಕೂಡ ಹಾಗೆ, ಯಾರು ಜನ ಅಂದರೆ ಯಾರಿಲ್ಲ. ಒಂದು ತಿಂಗಳ ಹಾಗೆ ಆಗ್ತದೆ, ಮತ್ತೆ ಬರ್ತಾರೆ. ಪನ್ಪೇರ್ಗೆ ಕಿರಣ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಇಜ್ಜಿಯೇ ಶಾಂತ ಸಿಸ್ ಅಂತ ಹೇಳ್ತಾ ಇದೆ. ಈಗ ಅದೇ ಪರಿಸ್ಥಿತಿ ನನಗೆ ಈಗ ಬಂದಿದೆ. ಫಸ್ಟಿಗೆ ನಾನು ಲೈವ್ ಮಾಡ್ತಿದ್ದೆಲ್ಲ, ಆಗ ಜನ ಇರಲಿಲ್ಲಲ್ಲ. ಅದೇ ಪರಿಸ್ಥಿತಿ ಈಗ ಒಂದು 4-5 ದಿನದಿಂದ ಹಾಗೆ ಆಗ್ತಾ ಇದೆ. ಅಕ್ಕ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಗುರು ಅವರು. ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು ಸೋ ಮಚ್. ಬಕ್ಕ ಗುರು ಕಾಫಿ ಪರಿಯಾರ, ಚಹಾ ಪರಿಯಾರ, ತಿನ್ಯಾರ? ಆಯ್ ಪ್ರದೀಪ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಲೈಕ್ ಡನ್ ಅಂತ ಹೇಳಿ ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು. ವಿಜ್ಜಿಯ ಶಾಂತ ಸಿಸ್ ಪನದುಲ್ಲೇರು. ಅಕ್ಕ ನಮಸ್ತೆ, ಎಂಚ ಬುಲ್ಲರಿ ಯಾನ್ ಹುಷಾರುಲ್ಲ? ಈರೇನ್ ಚೊಲ್ಲಾರು ಗುರು, ಈರೇನ್ ಚೊಲ್ಲಾರು? ಲಚ್ಚು ಬ್ರೋ ಬಂದೇರು. 4-5 ಬಂಗುಡೆ. ಎಂತ 4-5 ಬಂಗುಡೆಯ ದಾದಿ ಲಚ್ಚು ಬ್ರೋ ಬಂಗುಡೆದೇನುನಾ? ಲಚ್ಚು ಹಾಯ್ ಲಚ್ಚು ಬ್ರೋ ಪನೊಂದುಲ್ಲೇರು ಶಾಂತ ಸಿಸ್. ನಮಸ್ಕಾರ ಪನೊಂದುಲ್ಲೇರು ಮಾತಿರ್ಗ ನಮಸ್ಕಾರ ಪನೊಂದುಲ್ಲೇರು ಲಚ್ಚು ಬ್ರೋ. ಅರೆಗಿರಿ ಮಂಗುಡೆ ಎನ್ನುಣಿಗೆ 4-5 ಮಂಗುಡೆ ಅಂದು. ಪ್ರಶಾಂತ್ ಅವರು ಬಂದು ದಾನೆ ಕೆಬಿತ ನವಿಲ್ದ ಗರಿ ಬಾರಿ ಜಿಗ್ಗರು ಅಂದಿ ನೀವು ಏಮಂತ ಗೊತ್ತೆ ಪೋಡಿಗಟ್ಟ ಇದು. ಶಾಂತ ಸಿಸ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಲಚ್ಚು ಬ್ರೋ. ಅಕ್ಕ ಎಂಕ್ ಮುರಂಜಿ ಬಕ್ಕ ತೆಲಿಕೆ ಕಮ್ಮಿ ಆತಿಜಿ ಎಂಕು ಕೋಳಲ್ಲಿ ತೆಲಿಗೆ ಸಾಕಾಗ್ತದೆ. ಇನಿ ಎಲ್ಲ ವೆಜ್ ಅಂದೆ 2 ದಿನ ವೆಜ್ಜಾ? ನಿಮ್ಮದು ನೋಟಿಫಿಕೇಶನ್ ಬಂದಿಲ್ಲ. ಹೌದು ಅನಿಲ್, ನಂದು ಕೂಡ ಹಾಗೆ ಆಗುದು. ಯಾರಿಗೂ ಕೂಡ ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂತೆ. ವೈಟಿ ಮಾಮ ಕೋಪ ಮಾಡಿಕೊಂಡಿದ್ದಾರೆ ನನ್ನ ಹತ್ರ, ಅದಕ್ಕೆ ನೋಟಿಫಿಕೇಶನ್ ಕಳಿಸುದಿಲ್ಲ ಈಗ. ಸ್ಕಿಪ್ ಎಲ್ಲಿ ಸ್ಕಿಪ್ಪ? ವಾರಗೊರ ಗಂಟೆ ಚೆಕ್ ಮಲ್ಪಲೆ ಸಂಗೀತಕ್ಕೆ ನೋಟಿಫಿಕೇಶನ್ದ. ಹೌದಾ ಅಂಚೆ ಚೆಕ್ ಮಾಡಿ ನಮ್ಮ ಹೊರ ಕೊರ್ಪತ್ತೆ ಆಲೊಂದು ಅವು ಕೂಡ ಚೇಂಜ್ ಆಪುಣ. ಲೈವ್ ಜಾಯ್ ಆಯ್ನ ಮಾತಿರ್ಗ ನಮಸ್ತೆ ಪಡದಿಲ್ಲ ಗುರು ಪ್ರದೀ ತೆಲ್ತದಿಲ್ಲ ಬೇರೆ ತೆಲಿಕೆ ಪೂಜೆ ಉಂಡು. ಅವಲ್ಲ ಮಲ್ಪರಿ ವರಮಲಕ್ಷ್ಮಿ ಪೂಜೆ ಮುಲ್ಪುರ ಎಲ್ಲೆ ಪುರ ಗೌಜುಂಡು. ನೋ ವೇ ಅಂತ ಹೇಳ್ತಾ ಇದ್ದಾರೆ ಲಚ್ಚು ಲಾಕ್ಸ್. ದಾಯ ನೋ ವೇ, ನಿಮ್ಮದು ನೋಟಿಫಿಕೇಶನ್ ಬಂದಿಲ್ಲ. ಹೌದು, ವೈಟಿ ಮಾಮ ಕೋಪ ಮಾಡಿಕೊಂಡಿದ್ದಾರೆ ನನ್ನ ಹತ್ರ, ಅದಕ್ಕೆ ನೋಟಿಫಿಕೇಶನ್ ಯಾರಿಗೂ ಕಳಿಸ್ತಾ ಇಲ್ಲ ಈಗ. ಅದುವೇ ನನಗೆ ಮಂಡೆ ಬೆಚ್ಚ. ದೇವೇರು ಮಾತ ಕಡೆ ತೂಲ ಉಂಡು ಪನೊಂದು ಅಂದಂದು ಮಾತ ಕಡೆ ಇಟ್ಲ ಉಂಡು ಅಂದು ಮಾತ ಕಡೆ ಇಟ್ಲ ವರಮಹಾಲಕ್ಷ್ಮಿ ನಮ್ಮಲ್ಪ ಗ್ರ್ಯಾಂಡ್ ಅತ್ತೆ. ಮುಲ್ಪ ಅಲ್ಪ ಸಂಘ ಸಂಸ್ಥೆ ಕುಲ್ಪುರ ವರಮಹಾಲಕ್ಷ್ಮಿ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ಮಲ್ಪುವೇರು ಅಂಚಪುರ ಮುಲ್ಪಲ ಖಾಲಿ ಬರೋದಿಲ್ಲ ಗಾದ ಖಾಲಿಯೇ ಗುರು ತಿಳ್ತೊಂದು ನೋಟಿಫಿಕೇಶನ್ ಪೋಪುಜಿ ಪಂಡೆ ಅಂದಂದು ನೋಟಿಫಿಕೇಶನ್ ಪೋಪು ಜೊತೆ ಅವೇ ಪನ್ಯಾನು ವೈಟಿ ಮಾಮ ಕೋಪ ಮಲ್ದಿರೆಂಡ ಅಂದು ಏತು ದಿನ ಕೋಪ ಬಿಟ್ಪೇರು ತೂಕನಮ್ಮ ಆಡಲ್ಲ ಕೋಪ ಮಾಡು ನಾನು ಅಲ್ಲಿ ವರ ಆಟೋಮೆಟಿಕ್ ಆಪುಣಿಗೆ ಅಂದ ಹಂಚಲ ಆಪುಣ ಕಾಸು ಮಲ್ಪೆರೆ ಅತ್ತೆ ಪಣೊಂದುಲ್ಲೆ
ಸತ್ತಿ ಅವು ಒಂಜಿ ಮಾತೆಲ್ಲ ಒಂಜಿ ಶೋಕು ಮಾತೆಲ್ಲ ಪೋದು ಇದರದ್ದು ಪೂರ ಪೋದು ಒಂಜಿ ಪೂಜೆ ಬರ್ಪರೆ ಸಾಮೂಹಿಕ ಪೂಜೆ ಮಲ್ಪುರತೆ ಎಂಕಲ್ ನಮಕ್ ಅಜ್ಜಿ ಇಲ್ಲಡ್ ಮಲ್ಪುಯರು ಎಂಕುಲ್ ಮೂಲ ಮಲ್ಪುಜ ಇಲ್ಲಡ್ ಮಲ್ಪುಜ ಎನ್ನ ಮೆಸೇಜ್ ಮಿಸ್ ಮಲ್ತಾರಿ ಅಂದ ಓಲುಂಡು ತುಕ ತೆಲ್ಪುನತೆ ಯಾನ್ ನಿದ್ರೆಡ್ಲ ತೆಲ್ತೋದಿತ್ತೆಗ ಅಮ್ಮಲ್ಲಿ என்ன மெசேஜ் ನಿದ್ರೆಲ್ಲ ತಿರುಪುಲ ಮಾರ್ರೆ ಅವು ಕೋಡಿದ ಮಕ್ಕ ಅಂಚೆ ಎತ್ತುಂಡು ನೀರ್ನ ಮಕ್ಕರು ಮಾರ್ರೆ ಮುಲ್ಪದಾಲ ರೇಜನೆ ಇಜ್ಜಿ ನೋ ಪರ್ಬ ಅಂದ್ ಅಲ್ಪದಾಲ ಇಜ್ಜತೆ ಅಲೆ ಮೊಕಲ್ ನಲ್ಪುಂಡಿ ಲಚ್ಚಿಬ್ರೋ ನಲ್ಪುಂಡುಗೆ ದಿನೊಟ್ಟು ಏತು ಶಾರ್ಟ್ ಲೈವ್ ಪಂಡ್ ಪಾಡುವರು ಏತ್ ವೀಡಿಯೋ ಶಾರ್ಟ್ ಯಾನಿನಿ ಶಾರ್ಟ್ ವೀಡಿಯೋ ಪಾಡ್ದಿನಿ ಇಜ್ಜಿ ಯಾನ್ ದಿನಕ್ಕೆ ಮೂಜಿ ಪಾಡುವೆ ಶಾರ್ಟ್ ವೀಡಿಯೋ ಬೇಕ ಲಾಂಗ್ ವೀಡಿಯೋ ಅಪ್ರೂಪ ಕೊರ ಪಾಡ್ನು ಒಂಜಿ 4 ದಿನಕ್ಕೊರ 5 ದಿನಕ್ಕೊರ ಅಂಚ ಪಾಡ್ನು ಒಡೆಲ್ಲ ಪೋಯರೆತ್ತಿನ ಮಾತ್ರ ಪಂಡು ಹೊರ 10 ದಿನ ಲಾಪುಂಡು ಪಾಡ್ನಂಗ ಏತು ಪಾಡೋಡು ಪಲ್ಲೆ ಇನಿ ಯಾನ್ ಶಾರ್ಟ್ ವೀಡಿಯೋ ಪಾಡ್ದಿನಿ ಇಜ್ಜಿ ಗೊಚ್ಚಿಂದು ಪೊಕ್ಕಡೆ ವೈಟಿ ಮಾಮ ಪೊಕ್ಕಡೆ ಒಂದಿನ ಮಲ್ಪುಜಿ ವೈಟಿ ಮಾಮ ಕೋಪ ಬೈದಿನದ ಅದಲ್ಲ ಒಂಜಿ 10 ದಿವಸ ಪೂರ ಕೊರ್ಪುಂಡು ಐಕ್ ಚಾನ್ಸಸ್ ಜಂಪ್ ವರದಲ್ಲೇರು ಎನ್ನೆಡು ಕಡೆಗೆ ನೆಟ್ವರ್ಕ್ ಪೋಪುಡದೆ ಅಂಚೆ ಜಂಪ್ ಆವಂದು 3 ಪಾಡ್ಲೆ ಮೂಜಿ ಶಾರ್ಟ್ ವೀಡಿಯೋ ಪಾಡೋಡೆ ನಮ್ಮತ್ತೆ ಲೈವ್ ವೀಡಿಯೋ ಬುಡ್ದು ಮೂಜಿ ಶಾರ್ಟ್ ವೀಡಿಯೋ ಪಾಡೋಡ ಅತ್ತು ಒಟ್ಟುಗು ಮೂಜಿ ಪಾಡೋಡ ಉಲ್ಲೆಕ್ ಏನ್ ಬ್ರೋ ಪನ್ನೊಂದುಲ್ಲೇದು ನಮ್ಮೂರು ವರಮಹಾಲಕ್ಷ್ಮಿ ಪೂಜೆ ಎಲ್ಲೆ ಅನ್ನಂದು ಎಲ್ಲೆ ವರಮಹಾಲಕ್ಷ್ಮಿ ಪೂಜೆ ಮುಲ್ಲ ಎಲ್ಲೇನೆ ಮುರಣಿ ಇತ್ತು ನೀಯೇ ಕೆಲವು ಕಡೆ ಮುರಣಿ ಒಂಜಿ ತಾರೀಕು ಇತ್ತನು ಟೋಟಲ್ ಮೂಜಿ ಪಾಡೋಡ ಹಾಂ ಅದನ್ನ ಒಂಜಿ ಶಾರ್ಟ್ ವೀಡಿಯೋ ಪಾಡ್ಡ ರಡ್ಡು ವೀಡಿಯೋ ಲೈವ್ ಉದ ಪಾಡುಜೇನೆ ನಮ್ಮ ಕಾಂಡೊಂಜಿ ಲೈವ್ ಮಲ್ಪ ಬಯಲೊಂಜಿ ಮಲ್ಪ ಅವಳ ವೀಡಿಯೋ ಸೇರ್ನತ್ತೆ ಒಂಜಿ ಶಾರ್ಟ್ ವೀಡಿಯೋ ಅವಂಚಲ್ಲ ಅದೇ ಯಾನ್ ಹೊರ ಮೂಜಿ ಶಾರ್ಟ್ ವೀಡಿಯೋ ಪಾಡುವೆ ಮಾರ್ರೆ ಹೊರ ಪದ್ಯ ದಿಕ್ಕನ ಮನಸ್ಸಾನ ಆಪೋದು ಪಾಡ್ನು ಉರುವಾನ ಆಪೋದು ಪಾಡ್ನು ಲಪ್ರಪ್ ಒಂಜಿ ನಮ್ಮನೆದ ಫೋಟೋ ಪಾಡ್ನು ಐಕೊಂಜಿ ಪದ್ಯ ಅಂಚ ಎಲ್ಲೇನೆ ಅನ್ನಂದು ಎಲ್ಲೆ ಅಂದು ಮಾತ ಕಡಿಡ್ಲ ಎಲ್ಲೇನೆ ಮುರಣಿ ಒಂಜಿ ತಾರೀಕು ಇತ್ತನು ಮುಲ್ಪ ಕೆಲವು ಕಡೆ ಒಂಜಿ ತಾರೀಕು ಮುರಣಿ ಈ ಸಲ ರಡ್ಡಿಗೆ ಅಷ್ಟೇ ಮೀನ ರಡ್ಡು ಪನ್ಪೇರಿಯೇ ಒಂಜಿ ಸೆಪ್ಟೆಂಬರ್ ಒಂಜಿ ಅಷ್ಟೇಮಿ ಉಂಡುಗೆ ಒಂಜಿ ಆಗಸ್ಟ್ ಉಂಡತೆ ಅಷ್ಟೇಮಿ ರಡ್ಡು ಅಷ್ಟೇಮಿ ಪನ್ಪೇರು ಮುಲ್ಪ ಎಂಕಲ್ ಒಂದು ಗೊತ್ತುಜಿ ಮಾರ್ರೆ ಎಂಕುಲು ಈ ಅಷ್ಟೇಮಿಯ ಮಲ್ಪುನು ಬೊಕ್ಕ ವೀಡಿಯೋ ಏಪ ಪಾಡ್ಯಾರೆ ವೀಡಿಯೋ ವೀಡಿಯೋ ಓಡೆಲ್ಲ ಪೋಂಡ ಮಾತ್ರ ಪಾಡ್ನು ಯಾನು ಬೊಕ್ಕ ಎಂಜಿನ ಪಾಡು ಲಚ್ಚ ಬ್ರೋ ಮಿಕ್ಸ್ ಕಂಟೆಂಟ್ ಪಾಡೋಲಿಯ ನಮ್ಮ ಐತೆ ಯಾನು ಇದು ಲಾಗ್ ವೀಡಿಯೋ ಮಲ್ಪೈತೆ ಓಡೆಲ್ಲ ಪೋಪಿ ಐತೆ ಯಾನು ಪದ್ಯ ಬಂದು ಪಾಡೋಲಿಯಾ ಪದ್ಯ ಮಲ್ತು ಪಾಡೋಲಿಯಾ ನಮ್ಮ ಪದ್ಯಗುಂಡಿದೆ ಗೂಗಲ್ದ ಫೋಟೋ ದೆಪ್ಪದೆ ಪಿಕ್ಚರ್ದ ಪದ್ಯ ಪಿಕ್ಚರ್ದ ಒಂಜಿ ಫೋಟೋ ದೆಪ್ಪ ಅವು ಗೂಗಲ್ದ ಫೋಟೋ ದೆಪ್ಪದೆ ಐಕ್ ಕಾಪಿ ರೈಟ್ ಬರ್ಪುಜೆ ಇತ ನಮ್ಮತ್ತೆ ಒಂಜಿ ಕರ್ಪೂರದ ಗೊಂಬೆ ಐತ ಒಂದು ದೆಪ್ಪುವ ಫೋಟೋ ದೆಪ್ಪುವ ನಮ್ಮ ಅವ್ನು ಮಲ್ತು ಸ್ಕ್ರೀನ್ ಶಾಟ್ ಆತು ಡೌನ್ಲೋಡ್ ಮಲ್ತು ಇಂಜಿನ ದೆಪ್ಪುವ ಅವು ನಮ್ಮ ತಮ್ಮನೆ ಇಲ್ಲ ಪಾಡುವ ಅಪ್ಪಗ ನಮ್ಮ ಕೈಟ್ ರಾಮಚಾರಿ ಐಕ್ ನಮಕ್ ಆ ಫೋಟೋಗು ಕಾಪಿ ರೈಟ್ ಬರ್ಪುಜ ಅವೇ ಕಾಸು ಮಲ್ಪರೆ ರಡ್ಡು ಫಂಕ್ಷನ್ ಪನೊಂದುಲ್ಲೆರ್ ಅಂದಂದು ರಡ್ಡು ಫಂಕ್ಷನ್ ಉಪ್ಪುಂಡು ಅವು ಗೊತ್ತುಜೆ ಮುಲ್ಪ ಏಪ ಗೌಜಿ ಮಲ್ಪರೆ ಗೊತ್ತು ಅಷ್ಟೇ ಮಿದ ಗೊತ್ತುಜಿ ಮುಲ್ತ ಏಪ ಅಂತ ಒಂದೇ ಕಾರಣ ನಮಕ್ ರಜೆ ಶಾಲೆಗೆ ಪೂರ ಒಂದೇ ಅಷ್ಟೇಮಿಗೆ ಪೂರ ರಜೆ ಅಷ್ಟೇಮಿಗತ್ತೆ ಶಾಲೆ ದ್ವಾದಶಿಗೆ ರಜೆ ನಮ್ಮ ಒಂಜಿ ಮಲ್ಪುನು ಎಲ್ಲ ಇದು ಫಸ್ಟ್ ಬರ್ತೀನಿ ಮಲ್ಪುನು ನಮಕ್ ಏಪ ಪೂರ ಅಷ್ಟೇಮಿ ಸಿಸ್ ಅಂದೆ ಆಗಸ್ಟ್ ಉಂಡತೆ ಆಗಸ್ಟ್ 15ಕ್ಕೆ ಅಷ್ಟೇಮಿ ಅತೆ 14ಕ್ಕೆ ದ್ವಾದಶಿ ಈ ತಿಂಗೊಳ್ಳೆ ಬಕ್ಕ ಸ್ವತಂತ್ರ ದಿನಾಚರಣೆ ನಾನೇ ಒಟ್ಟಿಗೆ ಬೈದು ಅಷ್ಟೇಮಿನವಳು ಬಕ್ಕ ನೆಕ್ಸ್ಟ್ ಸೆಪ್ಟೆಂಬರ್ ಉಂಡಿಗೆ ಅವು 7 ತಾರೀಕು ಏನು ಗೊತ್ತುಜ್ಜಿ ಒಲ್ಪಾಡ್ದಲ್ಲ ದೆಪ್ಪುಲೆ ಅವೇನು ಎಡಿಟ್ ಮಲ್ಪೋಡು ಇಜ್ಜಿಂದ ಸ್ಟ್ರೈಕ್ ಬರ್ಪುಣ ಐಟ್ ಎಡಿಟ್ ಪಂಡ ನಮ್ಮ ಐಕ್ ದಾದ ನಮ್ಮ ಫೋಟೋ ಉಪರ ಪಾಡೋಲಿ ಆಯ್ತಾ ಅವನೇಟಲ್ಪ ಅಂಚ ಪಾಡೋಡ ಶಾಂತಕ್ಕ ಈರು ಸುಳ್ಳು ಪನ್ಪುನಿ ಪನೊಂದುಲ್ಲೇರು ಕಿರಣ್ ಅವ್ರು ಬಂದ್ರು ಹಾಯ್ ಕಿರಣ್ ಅವ್ರು ವೆಲ್ಕಮ್ ಟೀ ಆಂಡ ಅಂತ ಕೇಳ್ತಾರೆ ಟೀ ಆಗಿದೆ ಕಿರಣ್ ನಿಮ್ದು ಆಯ್ತಾ ಲೈಕ್ ಕೊಡಿ ಆಯ್ತಾ ಲೈಕ್ ಕೊಡದಿದ್ರೆ ಐಕ್ ಎಡಿಟಿಂಗ್ ಕೊರೋಡತೆ ನಮ್ಮ ಅಂಚನ ಮಾತ್ರ ಅವ ಯಾನ ಬಕ್ಕ ಇದು ಪದ್ಯ ಪಾಡೋಲಿ ಅಂತ ಲಾಗ್ ಪಾಡ್ನಲ್ಲತೆ ಪದ್ಯ ಪಾಡೋಲಿ ಪದ್ಯ ನಮ್ಮ ಓನ್ ವಾಯ್ಸ್ಡ್ ಹೆಂಗೆ ಕವ್ವೆ ಕೆಲವೇರು ಪನ್ಪೇರು ಮಿಕ್ಸ್ ಕಂಟೆಂಟ್ ಪಾಡ್ರೆ ಬಲ್ಲಿಗೆ ಅಂದ
ಈ ವರ್ಷ ಸ್ವಾತಂತ್ರ್ಯದ ದಿನಾಚರಣೆ 15ಗೆ ಬೈದಂಡತೆ ಅಂದ. ಸ್ವಾತಂತ್ರ್ಯ ದಿನಾಚರಣೆ 15ಕ್ಕೆ ಅವು ಫಿಕ್ಸ್ ಅತೆ, ಅವು ಡೇಟ್ ಫಿಕ್ಸ್ ಡೇಟ್ 15 ಐತೊಟ್ಟು ಅಷ್ಟೇ ಬೈದನು. ಮೇರ ಮೆಸೇಜ್ ಗಡಿ ಗಡಿ ಅನ್ ಮಿಸ್ ಮಂತೆಗೆ ತೂಪೆ ನೆನೆಪುಡು ಪ್ರದೀಪ್ ಅಂತ ಹೇಳ್ತಾ ಇದ್ದಾರೆ. ಶಾಂತಕ್ಕ ಈ ಸುಳ್ಳು ಪನ್ಪುನಿ ಅವ್ವತೆ ಅವ್ವ ಪ್ರದಿ ಗುರುಪ್ರದಿ ಅವ್ವೇ ಶಾಂತಕ್ಕ ಈ ಸುಳ್ಳು ಪನ್ಪುನಿ ಅವ್ವ ಎಂಕ್ಲೆಗೆ ಸ್ವಾತಂತ್ರ್ಯಲ ಅಷ್ಟಮಿಲ ಒಟ್ಟಿಗೆ ಅನ್ನ ಎಂಕ್ಲೆ ಇಲ್ಲ ಒಟ್ಟಿಗೆ ಸ್ವಾತಂತ್ರ್ಯಲ ಅಷ್ಟಮಿಲ ಅವೇನೇ ಮಲ್ಪುಣಿ ಇಂಕುಲ್ಲ. ಸ್ವಾತಂತ್ರ್ಯ ದಿನಾಚರಣೆ 15ಕ್ಕೆ ಬೈದರು, ಸ್ವಾತಂತ್ರ್ಯ ದಿನಾಚರಣೆಗೆ 15ಕ್ಕೆ ಅಷ್ಟೇ ಐತೊಟ್ಟು ಬೈದರು. ಮಿಸ್ ಮಲ್ತಾರಿ ಎಲ್ಲ ಮೆಸೇಜ್ ಪಣದುಲ್ಲೇರು. ಎನ್ನ ಮಾಮನ ಬರ್ತಡೇಲ ಆನೆ 15ಕ್ಕೆ ಅಂದ ಸೆಲೆಬ್ರೇಟ್ ಮಲ್ಪುನು 17ಕ್ಕೆ ಮಲ್ಪೇರ ಅನ್ನು ಗೊತ್ತುಜ್ಜಿ. ಶಾಂತಸಿ ಸೂಪರ್ ಪಣದುಲ್ಲೇರು. ಓದೆ 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 ಇರೇಗ ಅವ್ವೇತೆ ಅಷ್ಟಮಿಲ ಅಂದಿಲ್ಲ ಅಂದು ಒಟ್ಟಿಗೆ ಬೈದ್ರು ನಮಕ್ ಅವೇ ಅಷ್ಟೇಮಿ ಅವೇ ನಮಕ್ ಸ್ವತಂತ್ರ ನಮಕ್ ನಿಜ ನೇಪಾಳ ರಜೆ ನಾಳ ಸ್ವತಂತ್ರ ರಜೆ ಉಂಡದು ಜೋಕ್ಲಿ ಹೊರಂಡು ಕಾಂಡೆ ಶಾಲೆಗೆ. ಸೂಪರ್ ಪಣದಲ್ಲಿ ಥ್ಯಾಂಕ್ ಯು ಸೋ ಮಚ್. ಮೆಸೇಜ್ ಪೂರ ಸ್ಟಾಪ್ ಮಾಡ ತಡೆಗೆ ಉಂಟು ನಾನು ಗೊತ್ತಾಪಜಿ ಮಾರ್ರೆ ಈ ಮೆಸೇಜ್ ಇದು ಜಸ್ಟ್ ವೇಟಿಂಗ್ ಮಲ್ಪಲೆ ಇತ್ತೆ ಬರ್ಪೆ. ಓಕೆ ದೂರ ಪೋಪಾರಿಯೇ ಯಾನ್ ವೇಟಿಂಗ್ ಮಲ್ತದುಪ್ಪೆ ಬಕ್ಕ ಬೈಜಡ್ ಲೈವ್ ಎಂಡ್ ಮಲ್ಪ ನಚ್ಚು ಬ್ರೋ ಪೋಯರಾ ಪ್ರಶಾಂತ್ ಬ್ರೋ ಲಚ್ಚು ಬ್ರೋ ಪುರ ಪೋಯರಾ ಅಂದತೆ ದೂರ ಪೋಪನು ಪ್ರದೀಪ್ ಬ್ರೋ ಓಪನ್ ಅಂದ್ರೆ ಇತ್ತೆ ಬರ್ಪೇರಿಗೆ ನನ್ನ ಎಣ್ಣು ತೋಜೋಡು. ಕಾಲ್ಡ್ ಪಾತಿರೋದು ಬರ್ತೆ. ಓಕೆ ಪೋದ್ಬಲೆ ಅರೆ ಕಾಲ್ ಬರೋ ನನಗೆ ಕಾಲ್ ತುಳಿ ಸಡನ್ನೇ ಜನ ಕಮ್ಮಿ ಆಪಿನಿ ಸಡನ್ನೇ ಜನ ಬರ್ತೀನಿ ಅಂಚಾಪಿನಿ ಇಂಚಿನ ನನ್ಗೆ ಗೊತ್ತಾಪ. ಶಾಂತಿ ಸೀಲ್ರೆಡಿ ಏತ್ ಜನ ತೋಚ್ಪಾವೇರೆ ಎನ್ನೆಟ್ 3 ಜನ ತೋಚ್ಪೋದಿಲ್ಲ. ಮೂಜಿ ಅಂದು ಆಂಡೆ ಕಾಲ್ ಪಾತಿ ಇರ್ತಾಂಡ ಅಂದು ಮೂಜಿ ತೋಚ್ಪೋಣತೆ ಶಾಂತ ಸಿಸ್ ಮೂಜಿ ಬನ್ನೊಂದುಲ್ಲೆರ್ ಅಂದು ಸೇಮ್ ಮೂಜಿ ಸಡನ್ ಆದ ಮೂಜಿ ತೋಚ್ಪೋಣ ಬಕ್ಕ ಸಡನ್ ಆದ ಐನ್ ತೋಚ್ಪೋಣ ವರಣಿ ಬಕ್ಕ ಕಾಜಿ ತೋಚ್ಪೋಣ ಹೆಂಚಿನ ವಿಷಯ ಅಂದ್ರೆ ಗೊತ್ತಾಗ್ತೈತೆ. ಇತ್ತೆ 5 ಅಂದು ವರ 5 ತೋಚ್ಪಾಂಡು ವರ 6 ತೋಚ್ಪಾಂಡು ಅವು ಹೆಂಚಿನ ಎಕಡೆ ಕಾಂಡೆ ದಾಲೆತಿಜಿ ಖಾಲಿ 30 ಶಾಂತಕ ಸಾರಿ ಎಕಡೆ ಹಾಯ್ ಪಂಡುಜಿ ಬಿಸಿ ಇರ್ತಾರತ್ತೆ. ಅಣ್ಣ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಗುರು ಅವರು. ಓಕೆ ಅಣ್ಣ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಗುರು ಬ್ರೋ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ ಒಂದು ಮೋನದ ಕೈತಲಾಯರ పిచ్చి ఏ పనులు లేదు. ಎಂಕಿತೆ ಬಾರಿ ಕಮ್ಮಿ ವ್ಯೂಸೇಜ್ ದಾಲೇಜ್ ವ್ಯೂಸ್ ಇತ್ತನ ಮಾತ್ರ ಅವೇ ಸ್ಲೋಲಿ ಪೋವೊಂದುಂಡು ಪನೊಂದುಲ್ಲೆರ್ ಅಂದು ಭಯಂಕರ ಸ್ಲೋ ಅತೆ
ಅತಿಥಿ ವೈಟಿ ಸ್ಲೋ ಆತ ನಾನು ಮಾರೆ ಒಂದು ನಮ್ಮ ಶಾರ್ಟ್ ವೀಡಿಯೋలో ಹೆಚ್ಚಪ್ಪುಜಿ ದುಮ್ಮು ಹೊರಪಾಡಿ ಪೆಟ್ಟಿಗೆ ఉండತ್ತೆ 15K పోతినలు ఉండెన్న ಹೊರಪಾಡಿ ಪೆಟ್ಟಿಗೆ 15Kನೆ ಒಂಜಿ ಅನ್ ಪಾಡ್ದಿತ್ತೆ ಪಾಡ್ದೊಂಜಿ 10 ನಿಮಿಷ ತೂನ 15K పోతున ಅಂಚ ವೈರಲ್ ಮನ್ಪುನು ವೈಟಿ ಇತ್ತೊಂಡೆ ದಿತ್ತದ ಆಲೆಜ್ಜಿ ಇತ್ತ ಮೆಲ್ಲನೆ ಪೋದು ಬಾರಿ ಬಂಗೊಳಂಜಿ ಒಂಜಿ ಕ್ಯಾಪಿನಿ ಶಾರ್ಟ್ ರೀಲ್ಸ್ ಪೂರ ಕಾಫಿ ಪರಿಯರೆ ನವೀನ್ ಬ್ರೋ ಎನ್ನ ಕಾಂಡೆ ಲೈವ್ ಮಲ್ತಿದ್ದೆ 1 ಗಂಟೆ ಮಲ್ತೆ ಖಾಲಿ 34 ವ್ಯೂಸ್ ಆತೆ ಇನಿ ಇತ್ತೆಲ್ಲ ಹೆಚ್ಚೊಪ್ಪಂದು ದಯಪಡ ಐನು ಮೂಜಿ ರಡ್ಡು ಒಂಜಿ ಅಂಚೆನೆ ತೋಚ್ಪೋನುಂಡೆ ಕಡ್ದಿಂಚ ಇತ್ತನೆ ದಾನಲ್ಲ 25 ಲೈಕ್ ಆಂಡಲ ಅಂಡಿ ಎಕಡೆ 10 ಲೈಕ್ ಖಾಲಿ 1 ಗಂಟೆ ಇತ್ತೆ 1 ಗಂಟೆಗೆ 25 ಲೈಕ್ ಆಂಡಿನಿ ಗಡಿ ಗಡಿ ನೆಟ್ವರ್ಕ್ ಸರಿ ಪುಜ್ಜಿ ಎನ್ನ ಇಂಚಿನಂದೆ ಗೊತ್ತಾ ಪುಜ್ಜಿ ಇಜ್ಜಿ ನಾನು ಹಾಫ್ ಅವರ್ ಬೊಕ್ಕ ಪನೊಂದುಂಡೆ ಅಂದೆ ನಾನೊಂದು ಅರ್ಧ ಗಂಟೆ ಉಳ್ಳೆ ಪಕ್ಕ ಎಂಡ್ ಮಲ್ಪ ಆಯ್ನ ಅದು ಪೋಡು 5 ಗಂಟೆಗೆ ಎಂಡ್ ಮಲ್ಪ ಐನಾರೆ ಅಂಡತ್ತ 525 ಅಂಡ್ ಲೈಕ್ ಟು ಜಾಸ್ತಿ ಪೋಡೆ ಇತ್ತೊಂಡ ಕೊರ್ಲಿ ಎಂಕುಲು ಇಜ್ಜಿವನ್ ಮುಜ ಲೈಕ್ ನಾನು ಹಾಫ್ ಅವರ್ ಪಕ್ಕ ಪನೊಂದು ಅಪ್ಪಗ ಒಂಜಿ ವಾರ ಎಡ್ಡೆತ್ತಿನಿ ವ್ಯೂಸ್ ಇತ್ತದ ಆಲೆಜ್ ಬಕ್ಕೆ ಟೈಮಿಂಗ್ಸ್ಲ ಒಟ್ರಾಸಿತೆ ಮಲ್ಪುನು ದುಮ್ಮು ಯಾನ ಕಾಂಡೆ ಏನು ಮಾಡ್ದೆ ಮಲ್ತಾಳೆ ಆ ಬೈಯ 4ಕ್ಕೆ ಮಲ್ತದಿತ್ತೆ ದುಂಬು ಐದಕ್ಕ ಟೈಮ್ ಚೇಂಜ್ ಮಲ್ತೆ ಓಡೆ ಏಪ ಮಲ್ಪು ನಾನು ನಿಂಗೆ ಏಪ ಟೈಮ್ ಪುರ್ಸತ್ತಿಕ್ಕನಪ್ಪಾಗ ಮಲ್ಪು ಥ್ಯಾಂಕ್ ಯು ನವೀನ್ ಬ್ರೋ ಥ್ಯಾಂಕ್ ಯು ನೋಡನೆ ಥ್ಯಾಂಕ್ ಯು ನವೀನ್ ಬ್ರೋ ಥ್ಯಾಂಕ್ ಯು ಅವೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನವೀನ್ ಬ್ರೋ ಲೈಕ್ ಕೊರ್ನೆಕ್ ಥ್ಯಾಂಕ್ ಯು ಸೋ ಮಚ್ ಪೂರ ಪೋಯರ ಅನ್ಮಾಡ ಏರ್ಲ ತೋಜ್ಜೇರು ಕೊಡಗಾನ ಕೋಳಿ ನುಂಗಿತ್ತ ಸಾಂಗ್ ಪನ್ನೆ ಕೊಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗಾನ ಕೋಳಿ ನುಂಗಿತ್ತ
ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತ್ರದವಳ ಮದ್ದಳೆ ನುಂಗಿತ್ತ ತಂಗಿ ಕೊಡಗಾನ ಕೋಳಿ ನುಂಗಿತ್ತ ಕೊಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗಾನ ಕೋಳಿ ನುಂಗಿತ್ತ ಅವು ಆತೆ ಬರ್ಪಿನಿ ಲಿರಿಕ್ಸ್ ಬರ್ಪುಜಿ ಐದು ತುಂಬುದ ಬರ್ಪುಜಿ ಈತೆ ಬರ್ಪಿನಿ ಸೂಪರ್ ಬಂದ್ರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೈಸ್ ಸಾಂಗ್ ಬಂದ ಅಂದ್ರೆ ಸಾಂಗ್ ಸೋಕುಂಡಿಗೆ ಅವು ಕಲ್ಪೋಡು ಕಲ್ದು ಜಾನ್ ಬಕ ಲಿರಿಕ್ಸ್ ಬರೇರೆ ಪುಡ್ಸೋತಿಜ್ಜಿಂಕ್ ಲಿರಿಕ್ಸ್ ಅಂಚ ಬಂಗ ಕೆಲವು ಸಾಂಗ್ ಕೆಲವು ಗೊತ್ತುಂಡು ಬಕ ಅವು ಮೋಕೆದ ಸಿಂಗಾರಿ ಅವಳು ಎಡ್ಡೆ ಹಾಪುನು ಐತಲ್ಲ ಗೊತ್ತಿಜ್ಜಿ 27 ಲೈಕ್ ಉಂಡು ಯಾವು ಎನ್ನಗ ಲೈಕ್ ಬೊಚ್ಚಿ ಬೋರ್ಡ್ ಸಿಂಪಲ್ ಬಾಯ್ ಲೈಕ್ ಇಲ್ಲಿ ಏತು ಕೊರೆಯಲ್ಲ ಎಂಗುಲು ಬೊಚ್ಚಿ ಒಂಜೊಂಜಿ ಲೈಕ್ಲ ಅಮೂಲ್ಯವಾದ ಒನಿಕಲ್ಲ ಒಂಜೊಂಜಿಲ ಸೊರನೆ ಬರ್ಪುಜಿ ಒಂಜೊಂಜಿ ಲೈಕ್ಲ ಅಮೂಲ್ಯ ಒಂಜೊಂಜಿ ಮೆಸೇಜ್ಲ ಅಮೂಲ್ಯವಾಯಿನ ಸಿಂಪಲ್ ಬಾಯ್ ಶಾಂತಿ ಅಕ್ಕ ನಮಸ್ತೆ ಪನೊಂದುಲ್ಲೇರು ಶಾಂತಿ ಅಕ್ಕ ನಮಸ್ತೆ ಹಾಯ್ ಸಿಂಪಲ್ ಪನದುಲ್ಲೇರು ಕೆಬಿಟ್ ದಾದ ಕಂಡದ ಬಾರ್ ನೆಲ್ಪಂದಿನ ಅಂದಂದು ಕಂಡದ ಬಾರ್ ನೆಲ್ಪಂದಿನ ಕೆಬಿಟ್ಗೆ ಅಂತದ್ದು ಅಂದ್ ಸಿಂಪಲ್ ಬಾಯ್ ಶೋಕುಂಡತೆ ನಾನೇ ಸಿಂಪಲ್ ಕೇನೊಂದುಲ್ಲೇರು ಶಾಂತ ಸಿಸ್ ಕರ್ಮ ಸೋಕು ಹೋಯ್ತು ದಕ್ಕಲಿ ಕಾಸು ಕೊಡ್ತೆ ಮಾರೆ ದಕ್ಕೆ ರತ್ತಿ ಅವು ಕಂದಿನ ಅವು ಕಾಸು ಕೊಡ್ತುಂಡಿಯೇ ಸಿಂಪಲ್ ಬಾಯ್ ಎಂಕ ಸೋಕು ತೋಜಿದೆ ಅನ್ ಕಂದಿನವು ದಾಲೆಜ್ಜಿ ಮಾತ ನಿಕ್ಲೇನೆ ಪನಂದುಲೆ ಥ್ಯಾಂಕ್ ಯು ಒಂದು ಸಪೋರ್ಟಿಂಗ್ ಮೆಸೇಜ್ ಇರಲೇರು ಶಾಂತ ಸಿಸ್ ಥ್ಯಾಂಕ್ ಯು ಶಾಂತ ಸಿಸ್ ಥ್ಯಾಂಕ್ ಯು ಎಂಚಿನ ಸೋಕ ಮನದಲ್ಲೇ ತಿಳಿಬೇರು ಸಿಂಪಲ್ ಬಾಯ್ ಅಂಚಿನ ಪುರ ಮಸ್ತ್ ಲಾಯ್ಕ್ ಆಪಿನ ಅಂಚ ಶೋಕು ತೂದ್ದು ಕನ್ನಿನಿ ಶಾಂತ ಸಿಸ್ ತಿಳಿಪೇರು ಅದೇ ಶಾಂತ ಸಿಸ್ ಅವು ಮೊಕ್ಲೇದಾದ ಗೊತ್ತುಂಡು ಅದೇ ಶಾಂತ ಸಿಸ್ ಅವು ಪೊಂಜೋಕ್ಲೆ ಶೋಕ್ ತೋಜಿನ ಮಾತ್ರ ಅವು ಆಂಜೋಕ್ಲೆ ಆಯ್ತದ ಆಲ ಗೊತ್ತುಂಜಿ ಅಕ್ಲೆ ಅಕ್ಳಿಗೆ ಎಡ್ಡೆಜ್ಜಿ ಪಂಡ್ರೆ ಮಾತ್ರ ಗೊತ್ತು ಸಿಂಪಲ್ ಬಾಯ್ ನಿಕಲ್ನೆಟ್ ಪುರ ಇಂಚಿದನೆ ಕೆಬಿತ ಪಾಡ್ನತೆ ಮಸ್ತ್ ಉದ್ದದ ಬಂಗಾರದ ಪಾಡ್ನತೆ ನಿಕಲ್ನೆಟ್ ಇಂಚ ನೇಲ್ನ ಪುರ ಪಾಡು ಜಾಸ್ತಿ ಆತ ಕೆಬಿತ ಕಣ್ಣು ನೆತ್ತಿಡುಂಡ ಒಟ್ರಾಸಿ ದೆಪ್ಪುಂಡೆ ಐದುಲ ಭಯಂಕರ ಉಂಡು ಸಿಂಪಲ್ ಬಾಯ್ ಅವ್ ನಾನು ಪಣನ್ ಬರ್ಪೇನ್ ಅದಯ ದಾದಾ
ಏರ್ಲ ಪೋಚಿ ಏನು ಬರ್ಪೆತ್ತೆ.
పోండు అందంది బొల్లోడు పోండు మస్తు బంగారు ఉండు సింపుల్ కంజూస్ పనందులే కొరక ఏవ పనందులే ಶಾಂತಿ ಅಕ್ಕ ದಾಯಿಗೆ ತಿಳಿಪುನು ಅವು ಕೊರಕ ಪನೊಂದುಲ್ಲೇರು ಅಪ್ಪಕಂಡ ಇರು ಪಿಲಿಬೈಲಿ ಎಮ್ಮನಂಕ ಶಾಂತಿ ಅಕ್ಕ ಪನೊಂದುಲ್ಲೇರು ಲೋಂದಾಯಿ ಬತ್ತು ಉಪ್ಪುಡು ಎಂಜಿನ ಲೋಂದಾಯಿ ಬತ್ತು ಅವ್ಳು ಕರೆಂಟ್ ವಯರ್ ಸರಿ ಮಲ್ಬಾರ ಬೈದಿತ್ತೇರು ಇಲ್ಲೇ ಎಮ್ಮನಕ್ಕನ ಪಿಚ್ಚಡ್ ಅಜ್ಜಿಡ ಮಸ್ತ್ ಬಂಗಾರ ಅವು ಕೊಂದು ಈರತ್ತತೆ ಪನೊಂದುಲ್ಲೇರು ಚಾಡಿ ಪನಿಯರೆ ಬತ್ತು ಈ ಸಿಂಪಲ್ ಮಾತ ಏನು ಅವು ಯಾನೇ ಸಿಂಪಲ್ ಗೊತ್ತಾಯ್ ಜೇರೇಗ ಇತ್ತೆ ಗೊತ್ತಾಯ್ನಿ ಶಾಂತಕ್ಕ ಪನೊಂದುಲ್ಲೇರು ಅವು ಅಂಚೆನೆ ಪನ್ಪುನು ಪನೊಂದುಲ್ಲೇರು ಅಂದ ಗೊತ್ತಾಯ್ ಜಾವುಲಿರೆಗ್ ಅವು ಪೊಂಜು ಪಂಡಿನ ಮುಲ್ಪ ಬಗುಲ್ ದಾದ ಆಂಡಲ್ಲ ಪನುಡತ್ತ ದಾದಿ ಸಿಂಪಲ್ ಪನೊಂದುಲ್ಲೇರು ಮತ್ತೆ ಬಂದು ದೂರ ಪೋಯಿರು ಮಾರ ದಾದ ಆಂಡಲ್ಲ ಇಂಗ್ಲೀಷ್ ಮಾತೇರುಂಡು ಇಲ್ಲದ ಚಾಡಿ ಬಂದ ಆವುಡು ಬರ್ತಿ ಎಂಚಿನಿ ಸಿಂಪಲ್ ಕಜಿವ್ ದಾದೆ ಶಾಂತಕ್ಕ ಪನೊಂದುಲ್ಲೆ ದಾದಾಂಡ್ ಗೊತ್ತಜಿ ಸಿಂಪಲ್ ದಾಲ್ ರೈಸ್ ಇರೆಗ್ ದಾದೆ ಸಿಂಪಲ್ ಪನೊಂದುಲ್ಲೇರು ಈ ರೀತಿ ನೈಟ್ ಗೊತ್ತಾಪುಜಿ ಜಿನ್ನ ಯಾರು ಒರಿಯೆ ಕೆಲೆಜಿದೇರು ನಿತ್ತು ಪನೊಂದುಲ್ಲೇರು ಪ್ರಸಾದ್ ಅವರು ಬಂದರು. ಕ್ಯಾಮ್ರಾಮ್ಯಾನ್ ಪ್ರಸಾದ್ ಜೊತೆ ಆಂಕರ್ ಸಂಗೀತ. ನಿರಂತರ ಸುದ್ದಿಗಾಗಿ ನೋಡುತ್ತಾ ಇರಿ ಶ್ರೀ ದುರ್ಗಾ ಚಾನಲ್ ಅಂತ ಹೇಳ್ತಾ ಇದ್ದಾರೆ ಪ್ರಸಾದನ್ನ. ಆಂಡ ನಾಲಿಲ್ಲದ ಚಾಡಿ ಬಂದ ಹತ್ತಿ ಅವು ವಯರ್ ಚೂರಲ್ಪ ಇಲ್ಲದ ವಯರ್ ಪುರ ಅಂತಾರೆ ಓಲ್ ಆತನು ಐಕ್ ತೂವೇರೆ ಬತ್ತಿತ್ತೇರಿ ಎಲೆಕ್ಟ್ರಿಷಿಯನ್ ಅಂಚ ಒಂದು ಕುಲ್ದೈತೆ ಅವು ಟೇಬಲ್ ದೆಪ್ಪೊಡಿತ್ತನು ಐಕೋಸ್ಕರ ಪೋಯಿನಿ ಕೆಬಿತಾ ಒಂತೆ ಕಿನ್ಯ ಆತುಜ ಸಂಗೀತಕ್ಕ ಅಲ್ಲಿ ಪ್ರಸಾದ ಒಂತೆ ಕಿನ್ಯ ದಾದ ಅಲ್ಪುನು ಇಷ್ಟ ತೊನಿಯೆ ಶಾಂತಸಿ ಸಹಾಯ ಪನೊಂದುಲ್ಲೆ ಪ್ರಸಾದನ್ನೇ ನಾನೈತೆ ಮೆಸೇಜ್ ಮಲ್ಪಲೆತುಕ ಪ್ರಸಾದನ್ನೇ ತಿಳಿಪೇರು ಅವು ದೊಡ್ಡ ಮಾತ್ರನೇ ಪ್ರಸಾದನ ಕಾಫಿ ಆಡ எனக்கு எபிக்கே ஆக்குது போன இரு கரண்ட் ஆக்குது ಆತ ಅದೇ ಕಪ್ಪು ಜಾಸ್ತಿ ಆತಾರೆ ಅಂದಿ ಕರೆಂಟ್ ಆಕದತ್ತಿ ಅನ್ ಪುಟ್ಟನಾಗನೆ ಹಂಚೇನೆ ಕಪ್ಪೆ ಪುಟ್ಟನಾಗನೆ ಕಪ್ಪಿತ್ತೆ ಬಕ್ಕ ಹೊಡಿ ಕೂಡ ಕರೆಂಟ್ ಹಾಕಡ ಕೂಡ ಕರ್ರ ಆಗ್ಬೇಕು ಕಡೆಗೆ ಐಕೆನ್ನ ಮಗೆ ಹೊರಕ್ಕೆ ನಮ್ಮ ಇರ್ತಾನೆ ಕಪ್ಪಾತೀನಿ ಡೈಮಂಡ್ ಕೆವಿತಾ ದುಡ್ಡೇ ದುಡ್ಡು ಒಂದು ಡೈಮಂಡ್ ಹತ್ತಿ ಅವ್ರು ಓಲ್ಡ್ ಗೋಲ್ಡ್ ಕೆಬಿತಾವು ಅವು ಡೈಮಂಡ್ ಲಕ್ಕ ತೋಜುಂಡು ಆಯ್ತಾ ಕಲ್ಲ ಡೈಮಂಡ್ ಕೆಬಿತ ಓಲ್ಡ್ ರೈಸ್ ಉಂಡು ಅವು ರೈಸ್ ಸುಜಿ ಒಂದು ಮಾತ್ರ ರೈಸ್ ಉಂಡು ಪ್ರೀತಿಸಿನ ಲೈವ್ಗೂ ದಾನೆ ಬೈಜರ್ ಪ್ರಸಾದ್ ಬ್ರೋ ಅಂದಿಯೇ ದಾನೆ ಬೈಜರಿ ಪ್ರಸಾದ್ ಬ್ರೋ ಆಯ್ತು ಒಂಜಿ ಕೊರ್ಲೆ ಅವು ಲೈವ್ ಎಂಡ್ ಯಾಕ ಕೊರ್ಕ ಪ್ರಸಾದ್ ಬ್ರದರ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಪಾರಿವಾಳ ಸೂಪರ್ ಅಂತ ಹೇಳ್ತಾರೆ ಪಾರಿವಾಳ ಅವರು. ಥ್ಯಾಂಕ್ ಯು ಪಾರಿವಾಳ, ಥ್ಯಾಂಕ್ ಯು ಸೋ ಮಚ್. ಪ್ರೀತಿಸಿನ ಲೈವ್ಗೂ ದಾನೆ ಬೈಜರ್ ಅಂದಿ ಪ್ರಸಾದನ ಪ್ರೀತಿಸಿನ ಲೈವ್ಗೂ ದಾನೆ ಬೈಜರ್ ಪ್ರೀತಿಸಿ ಪನೊಂದಿತ್ತೇರು ಪ್ರಸಾದ್ ಬೈಜರ್ ಪನೊಂದು ಪೂರ ಕೋಪ ಮಾಡ್ದೇರಿಂದು ದಾಯ ಕೋಪ ഞാൻ ಬಿಸಿ ಎಡಿಟಿಂಗ್ ಶಾಂತ ಸಿಸ್ ಎಡಿಟಿಂಗ್ ಬಿಸಿಯಾ ಹಾ 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 ಚನಾ ಬೈ ಅಡಿತೊಂಡತೆ ಅಪ್ಪಬಲೆ ಈರು ಪುಟ್ಟುನಾಗ ಹಾಸ್ಪಿಟಲ್ ಸ್ಲಿಪ್ ಆದ ಮಿತ್ತೀರೇನೆ ಜಪುಡೆ ಅಜ್ಜಿರ ಹೆಚ್ಚಿನ ಗೊತ್ತು ಜಿ ಸಿಂಪಲ್ ಹಾಯ್ ಪಾರಿವಾಳ ಮನದಲ್ಲೇರು ಶಾಂತ ಸಿಸ್ ನನ್ನ ಮನದಲ್ಲೇರು ಓಕೆ ಮನದಲ್ಲೇರು ದಾದರ ಅವು ಗೊತ್ತು ಕಪ್ಪಾದ ಪುಟ್ಟಿದೆ ಎಂದು ಗೊತ್ತುಂಡು ಒಂಜಿ ಅಂಚ ಆಪುಣ ಮಾರ್ರೆ ಆಯ್ತು ಒಂಜಿ ಉಪದ್ರನಿ ನೆಟ್ವರ್ಕ್ ದೆನ್ನ ಹೆಂಗ ಒಂಜಿ ನೆಟ್ವರ್ಕ್ ದನೇ ಉಪದ್ರೆ ಪತ್ತುಂಡಲ್ಲ ನಾನ ಒಂಜಿ ಸಿಂಪಲ್ ನಾನೊಂಜಿ 20 ನಿಮಿಷಲ್ಲೇ ಇರು ಉಪ್ಪುಡ ಆತ್ನೇಟ. ಜಗದೀಶ್ ಅವರು ಬಂದರು. ಹಾಯ್ ಅಕ್ಕ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಜಗದೀಶ್ ಅವರೇ ನಮಸ್ತೆ, ಹೇಗಿದ್ದೀರಾ ನೀವು? ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಎಂತ ಸ್ಪೆಷಲ್? ಶಾಂತಿ ಸಿಸ್ ಕೋರಿ ಕಟ್ಟ ಕೋರಿ ಬಂದಿಲ್ಲ. ಹೌದು ಕೋರಿ ಬಂದಿಲ್ಲ, ಏನು ಬಂದಿಲ್ಲ ಕೋರಿ. ಶಾಂತಿ ಸಿಸ್ಗೆ ಕಿರೀಟ ರೈಸಿಯರ್ ಮಾರ್ರೆ 1 ನಂಬರ್ ಪಾರಿವಾಳಕ್ಕೆ ಸಿಕ್ಕಿದೆ, 3 ನಂಬರ್ ಪ್ರಸಾದಣ್ಣಗೆ ಏಪ ಪತ್ರ ಕಿರೀಟ ತಿಕ್ಕೊಡತಿ. ಶಾಂತ ಸಿಸ್ಗೆ 1 ನಂಬರ್ ಸಿಕ್ಕಿದೆ. ಹೌದೌದು ಶಾಂತ ಸಿಸ್ ಪಾಪ ಎಕ್ಕಡ್ದಿಂಚು ಉಳ್ಳೇರು ಆರು ಮಸ್ತ್ ಸಪೋರ್ಟ್ ಮಾಡಿ ಪಾಪ ಪಾರಿವಾಳಲು ಉಳ್ಳೇರು. ಉಪ್ಪದ್ರ ನೆಟ್ವರ್ಕ್ ಸರಿ ಉಂಡು ಪನೊಂದುಲ್ಲೇರು ಕೊಂಜೋನ ಉಪ್ಪದ್ರ ನೆಟ್ವರ್ಕ್ ಸರಿ ಉಂಡು ಅತ್ತಿ ಓಲು ಎನ್ನೆಟ್ಟು ಈ ರೀತಿ ತಿರುಗಿ ಒಂದು ಪಡ ನೆಟ್ವರ್ಕ್ ಒಂದು ಪಡೆಯರತೆ
ఎన్నటి అంచేని నెట్వర్క్ ఎప్పు చేపల ಕಾಫಿ ಆಂಡೆ ಅಕ್ಕ ಆಂಡಿಯ ಜಗದೀಶ್ ಶೀರ್ನ ಆಂಡೆ ಪ್ರಸ್ತುತ ಸಪೋರ್ಟಿಂಗ್ ಅಲ್ಲಿದ್ದಾರೆ ಪಾರಿವಾಳ ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ ಶಾಂತ తెలుతుందిలే రంది ఈ సింపుల్ యాన్ పన్నెటాండి జననికులు పూర పోతు అరత ಮಾರ್ರೆ ಒಂತೆ ಉಂತಲೆ ಪನ್ನೆಟಾಂಡ್ ಪ್ರಸ್ತುತ ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಪ್ರಸ್ತುತನ್ನ ಥ್ಯಾಂಕ್ ಯು ಏರ್ಪುರ ಸಪೋರ್ಟಿಂಗ್ ಉಳ್ಳೇರು ಮಾತಿರ್ಗ್ಲ ಥ್ಯಾಂಕ್ ಯು ಸೋ ಮಚ್ ಶಾಂತ ಸಿಸ್ ಏನ ಸ್ಪೆಷಲ್ ಕೆಲವೊಂದು లేదు ಶಾಂತ ಸಿಸ್ಗೆ ಎಂತ ಸ್ಪೆಷಲ್ ಕೋರಿ ಫುಲ್ ಬ್ಯುಸಿ ಇದೆ ಅಂತ ಕಾಣ್ತದೆ ಮೊನ್ನೆ ಬಂದಿದೆ ಕೋರಿ ನಿನ್ನೆ ಎಲ್ಲ ಬರಲಿಲ್ಲ ಕೋರಿ 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 ಏಪಗ್ ಪ್ರಸಾದ್ ಬ್ರೋ ಪನ್ನೊಂದು లేదు ಏಪಗ್ಗೆ ಬಯ್ಯಗ ಚೂರು ಮೆಲ್ಲದಿಲ್ಲವೇ ಚೂರು ತಿಂಡಿದ್ದು ಕಾಲು ಗಂಟೆ ಉಂಟೋಳು ಮಾತೆಲ್ಲ ಕಾಫಿಗೆ ದಾದ ಸ್ಪೆಷಲ್ ಅಕ್ಕ ದಾಲಿಜ್ಜಿ ದಾಲ ಕಾಫಿಗೆ ದಾಲ ತಿನ್ಪುಜ್ಜಿ ಖಾಲಿ ಕಾಫಿ ಇದು ಚೂರು ತೋರ ಜಾಸ್ತಿ ಆಗ್ತದೆ ಅಂಜ ಕೂಡ ಕಾಫಿಗೆ ತಿನ್ನ ಕೂಡಲ ತೋರ ಹಾಪಳದು ಕೋಡಿಗೆ ಸಿಂಬಲ್ ಪಾಡು ಚೌತೂನಾಗ ಪೀತಮಿತ್ತು ನೀಲಿ ಕಲರ್ದ ಕೆಲೆಂಜಿ ಕುಲ್ಲಿಲಕ್ಕ ತೋಜಿನಿ ಈ ಸಿಂಪಲ್ಗೆ ಮಾತ್ರ ತೋಜಿನ ಅಂಚೆನೆ ನಾನು ಟೀ ಕಿಡು ಕುಡಿತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಪಾರಿವಾಳ ಹೌದ ಪಾರಿವಾಳ ಸಂಗೀತ ಅಕ್ಕ ಇನಿ ಕಲೆನೆ ಸಂಗೀತ ಅಕ್ಕ ಅಂದೆ ಆವ್ ಕಲೆಪೆ ಅವು ಇನಿಚು ಹೌದಾದು ಗೊತ್ತಿಲ್ಲ ಮೇಕಪ್ ಮಾಡಿದ್ರೆ ಮಾತ್ರ ಪೊರ್ಲುಪ್ಪು ನಿಜಿನ ಪೊರ್ಲುಪ್ಪು ನಿಜಿನ ಸಿಂಪಲ್ ಬರ್ಪಿರತ್ತೆ ಅನ್ನು ಆಚೆ ಹೊರ ಮನಸ್ಸಾನಾಗ ಇಂಚ ಮೇಕಪ್ ಮಲ್ದು ಬರ್ಪೀನಿ ಗ್ಲಾಸ್ ಇಜ್ಜಾಂಡಿ ಓ ಗ್ಲಾಸಿಯೇ ಕಾಫಿ ಬರೇನ ಗ್ಲಾಸ್ ಬರ್ತೆ ಅವು ಗ್ಲಾಸ್ ಬರ್ತೆ ತಿಂಡ್ರೆ ಬನ್ನಿ ಸಿಂಪಲ್ ಮರಳು ಬರೋದಿಲ್ಲ ಜಗದೀಶ್ ಅವರು ಜಗದೀಶ್ ಅವರೇ ಪಲ್ಟಿ ಹಾಕ್ಬೇಡಿ ಬರ್ಸ ಉಂಟು ಬರ್ಸ ಸ್ವಾತಿ ಬತ್ತೀರ ಹಾಯ್ ಸ್ವಾತಿ ವೆಲ್ಕಮ್ ಹಾಯ್ ಅಕ್ಕ ಪನೊಂದುಲ್ಲೇರು ಪನೊಚ್ಚಿ ಮಾತ್ರ ಏರ್ಡಲ ಒಂದು ತಿಳಿದೊಂದುಲ್ಲೇರು ಸಂಪತ್ ಬತ್ತೀರ ಹಾಯ್ ಸಂಪತ್ ದೊಂಡೆ ಬೇನೆ ಎಂಚುಂಡಿ ಸಂಪತ್ ಇಂಚಿನ ಕಲೆಪುಣ ತಾರ ಲೈಕ್ ಡನ್ ಅಂತ ಹೇಳಿದೆ ಸ್ವಾತಿ ಥ್ಯಾಂಕ್ ಯು ಸ್ವಾತಿ ಥ್ಯಾಂಕ್ ಯು ಚಾ ಪರಿಯರಕ್ಕ ಚಾ ಎಕ್ಕಡಾತ ನೀ ಚಾ ಒಂಜಿ ಮೂಜರೇಕಾತನು ಸ್ವಾತಿ ಅವರಿಗೆ ಜೈ ಅಂತ ಹೇಳ್ತಾ ಇದ್ದಾರೆ ಪ್ರಸಾದ್ ಅವರು ಸಂಪು ಅಣ್ಣ ಹಾಯ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ಸಂಪು ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್ ಹಾಯ್ ಪ್ರಸಾದ್ ಅಂತ ಹೇಳ್ತಾ ಇದ್ದಾರೆ ಸ್ವಾತಿ ಸಿಸ್ ಸಂಪು ದೊಂಡೆ ಸರಿಯಾಂಡ ಆಕೇನೊಂದು ಅಂದಿ ದೊಂಡೆ ಮೇಲೆ ಸರಿಯಾಂಡಿ ಸಂಪು ಮರ್ದು ಕಂತಾರ ಅಥವಾ ಉಪ್ಪು ನೀರ್ದ ಗಲ್ಗಲ್ ಮಲ್ತಾರ ಗಲ್ಲು ಗಲ್ಲಿನು ತಾಗಿಚ್ಚಿ ಗಲ್ಲು ತಾದಿಮಿತ ಒಂದು ದಾದ ಸರಪೊಳಿ ನೇಲುನು ಅಂದಿ ಇಷ್ಟ ಅಲ್ಲ ಸಂಪತ್ ಸೋಕುಂಡ ಅವು ಸಿಂಪಲ್ಗೆ ಇಷ್ಟ ಇದ್ದಿಗೆ ಲೈಕ್ ಕೊಡಿ ಅಂತ ಹೇಳ್ತೇವೆ ಹೌದು ಲೈಕ್ ಕೊಡಿ ಎಲ್ಲರೂ ಒಂದೊಂದು ಲೈಕ್ ಕೊಟ್ಟು ಬಿಡಿ ಎರಡಿದ್ರೆ 2 ಲೈಕ್ ಕೊಡಿ ಪ್ರಸಾದನೆ ತಿಳ್ಕೊಂಡ್ರು ಹರಿಕೃಷ್ಣ ಹರಿರಾಮ ಹರಿಕೃಷ್ಣ ಅಂತ ಹೇಳ್ತಾ ಇದ್ದಾರೆ ಸ್ವಾತಿ ಸಿಸ್ ಥ್ಯಾಂಕ್ ಯು ಸ್ವಾತಿ ಸಿಸ್ ಥ್ಯಾಂಕ್ ಯು ಸೋ ಮಚ್ ಸ್ವಾತಿ ಸಿಸ್ ನಿತ್ಯ ಹೇಮಂತಿಕೆ ಎಂದು ಪೋಯಿ ಸ್ವಾತಿ ಬೈಜೆರಾನ್ ಒಲ್ಪ ಇರು ಕುಡ್ಲಾಡು ಗೌತಮ್ ಅವರೇ ವೆಲ್ಕಮ್ ಒಂದು ಲೈಕ್ ಕೊಡಿ ಆ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ನಮ್ಮದು ಸುರತ್ಕಲ್ ಗೌತಮ್ ಅವರೇ ಸುರತ್ಕಲ್ ಪ್ರಸಾದನೆ ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ನಿರಂಜನ್ ಪ್ರಸಾದನೆ ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ನಾಯಿ ಕಣ್ಣು ಪುಚ್ಚ ಕಣ್ಣು ಗುಮ್ಮೆ ಕಣ್ಣು ಮಸ್ತಿ ಕಣ್ಣು ಭೂತ ಕಣ್ಣು ಕುಳಿತ ಕಣ್ಣು ಸತ್ಯಕರ ಕಣ್ಣ ಬರಿತೆಲ್ಲ ದಾಖಲೆ ಕಣ್ಣು ತೂ ಸಂಪತ್ತು ದೃಷ್ಟಿ ತೆತ್ತಿನ ಬೇರೆ ಏನು ಗೊತ್ತಿಲ್ಲ ಸಿಂಪಲ್ ಬಾಯ್ ಮಸ್ತ್ ಸಮಯ ಅಂಡಿ ಸಿಂಪಲ್ ಬಾಯ್ ದೃಷ್ಟಿ ತೆಪ್ಪಂದೆ ಸ್ವಾತಿ ಹಾಯ್ ಪರಿಹಾರ ಏಕೆರೋದ್ರಲ್ಲಿ ಶಾಲು ತಿಳ್ಕೋದಿಲ್ಲ ಪ್ರಸಾದನೆ ವಾಮಂಜೂರು ಪ್ರಸಾದನ ವಾಮಂಜೂರಾ ಯಾನು ಪರ್ಪುಜಿ ಸಂಪತ್ತು ಬರೋದಲ್ಲೇರು ಯಾರು ಪೋಯರಿ ಯಾರು ಏರು ಓಲು ಊರಿಗೆ ಯಾರು ಗೌತಮ ಏರು ಬೈದಿತ್ತಿರೋದು ಲೈಕ್ ಕೊಡ್ತು ಜರಿಯ ಗೌತಮ್ ಈರು ಪರಿಹಾರ ಹಾಕಿರೋದಲ್ಲೇರು ಸ್ವಾತಿ ದೃಷ್ಟಿ
ಮೈಸೂಡಿನ ಕಲೆಲೆ ಮೈಸೂಡಿನ ಕಲೆ ಓಡ ಇದು ಸಿಂಪಲ್ ಹೊರದೆತ್ತೇರಿ ಯಾವ ಜೀವ ಆತು ಆತ ಯಾವಂದ ನಲ್ಲ ಕೂಡ ಇದು ಬೇಕು ದೆಪ್ಪೋಡ ನಮ್ಮಂಚಿ ಮೈಸೂಡಿನ ಕಾರ್ದಾಡಿದ ದೆಪ್ಪುಣದು ಕೆಲವೇರು ಮೈಸೂಡಿನ ಪೊತ್ತದು ಆಯ್ತಾ ಕಡ್ಡಿನ ಪೊತ್ತದು ದೆಪ್ಪು ಇರತ್ತೆ ನಮ್ಮ ಮುಲ್ಕಪುರ ಕಾರ್ದಾಡಿನ ಮೈಸೂಡಿದ ಇದು ದೆಪ್ಪುಣು ದೃಷ್ಟಿ ಸಿಂಪಲ್ ದೆತ್ತಿರತ್ತೆ ಯಾವ ಅಂದು ಅದೇ ಒಡೆಕೊಂದು ಪಾಡಿಯರ ದೃಷ್ಟಿ ಸಂಪತ್ತು ಮೈಸೂಡಿದು ಕಲೆರೆ ಬುಡ್ಪ ಅವನು ಅತ್ತವ ಮೈಸೂಡಿದಾದ ಗೊತ್ತು ನಮ್ಮ ಕಾರ್ದಾಡಿ ದೀದು ಆಯ್ತು ಉಂತುದು ಪಕ್ಕ ನಮ್ಮ ದೆಪ್ಪುನು ದೃಷ್ಟಿ ಅಂಚ ಜೋಕ್ಲೆಗ್ ಪುರ ಅಂಚ ದೆಪ್ಪು ಬಕ್ಕ ಅಂಚಿ ಪುರ ಬೇತೆ ಕಡೆ ಪುರ ಮೈಸೂರಿದ ಸಿಂಕಿರುಡತ್ತೆ ಅವೇನು ಪೊತ್ತದು ಇಂಚ ಇಂಚ ಪುರ ತೊರತದು ದೆಪ್ಪುವಿರು ಅಂಚ ದಾದಿ ಸಿಂಪಲ್ ಪನನುಲ್ಲೇನು ನಾನೊಂಜಿ 15 ನಿಮಿಷ ಉಂಡು ಆತೆ ಬಕ್ಕ ಎಂಡ್ ಬಕ್ಕ ಕಜಿಪೌಡು ಆ ಸಂಗೀತಕ್ಕ ಸಿಂಪಲ್ನ ಕೆಲವೊಂದು ಆಣಲ್ಲ ಲೈಟ್ ಆ ಸಂಗೀತಕ್ಕ ಸಿಂಪಲ್ನ ಕೆಲವೊಂದು ಆಂಡಲ ಲೈಟ್ ಕೊರೋಡು ಅಂದ ಒಂದು ಆರು ಗೌತಮ್ ಬತ್ತಿತ್ತಿರತ್ತೆ ಯಾರು ಲೈಕ್ ಕೊಡ್ತುಜೇನು ಮಾರೆ ಪೋಯಿರ ಅಂದು ಲೈಕ್ ಕೊತ್ತು ಒಂಜಿ 31 ಆತು ಪರಿಯರ ಸಂಪು ಕೇನೊಂದು ಉಲ್ಲೇರು ಶಾಂತಕ್ಕ ಪರಿಯರ ಅಂದು ಪ್ರಸ್ತುತ ನೀರು ಬಕ್ಕೊಂಡತೆ ಪ್ರೀತಿಸಿನ ಲೈವ್ ಬಾಲೆ ಪ್ರೀತಿಸಿಸ್ಕೆ ಏನೊಂದು ಇತ್ತೀರಿ 31 ಮೈಸೂರಿಡ ಕಡ್ಡಿನ ಕಣ್ಣಗೆ ಕುಟ್ಟುದು ಕಣ್ಣ ದೃಷ್ಟಿ ಬೊಡಿ ಕಣ್ಣೆಲ್ಲ ತೋಜಿಜಿ ಅಂಚತ್ತು ಕಣ್ಣು ಕುಟ್ಟೆರಿಜ್ಜಿಯೇ ಸಿಂಪಲ್ ಕಣ್ಣು ಇತ್ತೇನೆ ನಮ್ಮ ವೈಟ್ ಇದ್ದೆ ಕಣ್ಣು ಕೆಲವು ಒಂದಾತುಜ ವೈಟ್ ತೂತುದೇ ಕಣ್ಣು ನಮ್ಮ ಕೆಲವೊಂದ್ಸಲ ಬೇನೆ ಹಾಕೊಂಡು ಗೊತ್ತುಂಡಿ ಕಣ್ಣದ ಮಾತ್ರ ಪಂಡ್ರೆ ಕಣ್ಣು ನಮ್ಮ ಈ ಮೊಬೈಲ್ ತೂದೆ ಅರ್ಧ ವರ್ಷ ಕಣ್ಣು ಪೋ ಇರೇನೆ ಸರಿ ಉಂಡು ಖಂಡಿತ ಲೈಕ್ ಏತು ಉಂಡು ಪಲ್ಲೆ 31 ಉಂಡು ಎಂಗ್ 31 ತೋಜುಂಡು ಶಾಂತ ಸಿಚ್ಚರ್ದಂದ್ರೆ ಲೈವ್ ಬ್ಲರ್ ಉಂಡು ಅಂದಿ ಲೈವ್ ಬ್ಲರ್ ಉಂಡು ಯಾಲ್ನ ತುಯ್ಯೆ ಲೈವ್ ಬ್ಲರ್ ಉಂಡು ಅವು ಎನ್ನ ಆದನೆ ನೆಟ್ವರ್ಕ್ ಸಮಯ್ಜಿ ಮಸ್ತ್ ದಿನೋಡಿಚ್ಚ ಸರಿಜ್ಜಿ ಎಂಜಿನಲ್ಲಿ ಗೊತ್ತು ಜಿಂಕ್ ಕಣ್ಣಲ ದಾಯ ಪನ್ಪರ ಸಿಂಪಲ್ ಪನೊಂದುಲ್ಲೆರ್ ಕಣ್ಣ ಸಲಿಗೆ ಕಣ್ಣ ಸಲಿಗೆ ಇಲ್ಲ ಸುಳಿಗೆ ಆತೆ ಬರ್ತೀನಿ ಇಂಕೈತ ಸರಿ ಉಂಡು ಖಂಡಿತ ಲೈಕ್ ಏತುಂಡು ಪಲ್ಲೆ 31 ತೋಜುನಿ ಲೈಕ್ ನಿಕ್ಲೆ 32 ತೋಜುಲಾ ಪ್ರಸದನೆ ತಿರ್ತುಂಡು ಪಾಡಿ ಅಡ್ಡ ಚೂರು ಜಾಸ್ತಿ ಪದ್ಯ ಪಾಡೋಡಿದ್ರು ಅಂತೆ ಕಣ್ಣು ಬಿಟ್ಟ ಬೊಕ್ಕ ಪುತ್ತೂರು ತೂವೊಂದುಂಡು ಪನದುಂಡಿರು ಅಂದು ಪ್ರಾಬ್ಲಮ್ ಉಂಡು ಅಂತೀನಿ ಚುಲಿ ಪೋಡಿಚ್ಚವೆ ಪಂಡಂಡ ಕೂಡ ಇತ್ತನಲ್ಲ ಪೂ ಪಂಡ ಕೂಡ ಇತ್ತನಲ್ಲ ಹೋಗಿ ಅಂದಿ ಶಾಂತ ತೆಲ್ತೊಂದುಲ್ಲೇರು ನಮಗೆ 10 ನಿಮಿಷ ಒಳ್ಳೆ 10 ನಿಮಿಷ ಪೂರ ಸಪೋರ್ಟ್ ಮಾಡ್ಬಿಡಿ 10 ನಿಮಿಷ ಬಕ್ಕ ನಮ್ಮ ನಿಕ್ಕುಲು ಇಲ್ಲಡೆ ಪೋಲೆ ನಿಕಲ್ ಇಲ್ಲಡೆ ಪೋಡೆ ಯಾನ್ ಎನ್ನೆಲ್ಲಡೆ ಪೋಪೆ ಕಣ್ಣು ಹತ್ತವು ಗುಲಾಬ್ ಜಾಮೂನ್ ಅವು ಸಿಂಪಲ್ ಅನ್ನು ಚೂರು ಪೋಡೆ ನಿಂಚ ಕಣ್ಣಿಂಚ ಮಲ್ಲ ಅಂತ ಇನ್ನ ಚಾಡಿ ಆಡಿ ಎನ್ನ ಏಪಾತನ್ ಚಾ ಎನ್ನ 3 ಗಂಟೆ ಚಾ ಆತ ನನೆತ್ತೆ ಎನ್ನ ಒನಸ್ತ ಡೈ ಮಾಡಿ ಕಜಿ ಮಾತಿಗೆ ನನೆತ್ತೆ ಕಜಿ ಪಾವಡೆ ಎಟ್ಟಿ
ಎಟ್ಟಿ ಮಸಾಲ ಮಲ್ಪೊಡು ಬಕ್ಕ ಚಪಾತಿ ಮಲ್ಪೊಡು ಇತ್ತ ಚಪಾತಿ ಮಲ್ಪೊಡು ನಾವು ಚಪಾತಿ ಆವಡ್ಗೆ ಯಾನ್ ಇಲ್ಲಡೆ ಉಲ್ಲೆ ಈರಿಲ್ಲಡೆ ಇಲ್ಲ ಯಾನ್ ಎನ್ನಿಲ್ಲಡೆ ಉಲ್ಲೆ ಅವೊಂಜಿ ಪಂಪಿನಿ ಪಾತೆರೆ ಕತೆ ಅವು. ಪ್ರಸಾದನೆ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂದು ಈ ಬಕ ಜಪ್ಪು ಚೇ ರಾತ್ರಿ ಇತ್ತೆ ಲಕ್ ಪ್ರಸಾದನ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಯಾಲ್ನ ಇಲ್ಲಡುಲ್ಲೆ ಅವನಿ ಪಾತೆರ ಬನ್ನಿ ಮಾತಿರ್ ಲಕಲ್ ಇಲ್ಲಡಿಲ್ಲ ಸಿಂಪಲ್ ಓಲುಲ್ಲ ಅರಿಗೆ ಸಿಂಪಲ್ ಪ್ರಸಾದನೆ ಓಲುಲ್ಲ ಅక్కడ ಪೋಯಿರ ಅಂದ್ರು ಯಾನು ತಾನೆ ಮಸಾಲ ಉಪ್ಪುಡ ಯಾಲ್ನ ಇಲ್ಲಡೆ ಒಂಜಿ ಡೈಲಾಗ್ ಎಡ್ಡೆಜ್ಜ ಪೂರ ಕಲ್ಲ ಇಲ್ಲಡೆ ಬೋಲೆ ಶಾಲು ತೆಲ್ತೊಂದುಲ್ಲೇರು ಏರ ಪೋಯಿರ ಎಂಕ್ 2 ಜನ ತೋಜುರು ಏರ 3 ಜನ ಪೋಯಿರ 5 ಜನ ಎತ್ತಿನೆಟ್ಟು ಇಲ್ಲಡೆ ಪೋಲೆ ಬಂಡೆ ತಕೊಂಡು ಸೀದಾ ಪೋಯಿನೆ ತೋಜೋಡು. ಪ್ರಸಾದನೆ ಸಪೋರ್ಟಿಂಗ್ ಅಲ್ಲಿದೆ. ಕರ್ಮ ಹೌದು ಕರ್ಮ ಕಾಂಡ. ಪ್ರಸಾದನೆ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಪ್ರಸಾದನ, ಥ್ಯಾಂಕ್ ಯು ಸೋ ಮಚ್. ನಿನ ನೆನಪಲೇ ನಾ ಕಳೆದೋಗುವೆ ಇತ್ತು ಸಿಂಪಲ್ ಪೊಪ್ಪೆ ಯಾನ್ ಪದ್ಯ ಬನ್ನಿ ಬಿಡಿಗೆ ಸಿಂಪಲ್ ಎಸ್ಕೇಪ್ ಅಪ್. ಪ್ರಸಾದನ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ದಾದ ಪಾತೆರುವರ ದುರ್ಗಕ್ಕ ದಾದ ಪಾತೆರುವರ ಅವನೊಂದು ಅತ್ತೆ ಯಾರೊಂದು ಖಾಲಿ ಪನ್ನಿ ಇಲ್ಲ ನಿಕಲಿಕಲಿಲ್ಲ ನಿಕುಲ್ ಪೋಲೇನಿ ಎಲ್ಲ ಎಂಡು ಅಲ್ತ ಆತೆ ಬಂತೀನಿ ಮಾತೆಲ್ಲ ಇಲ್ಲದಿಲ್ಲ ಬರ್ತೀನಿ ಭೂತದೊಟ್ಟಿಗೆ ಲೈವ್ ಬರೊಂದು ಉಲ್ಲೆ ಒರ ಮಾಸ್ತಿ ಲೈವ್ ಎಂಡ್ ಮಲ್ಪಡು ಯಾನು ಭೂತದ ಒಟ್ಟಿಗೆ ಲೈವ್ ಬರೊಂದುಲ್ಲೆ ಓಲು ಶಾನ್ಸ್ ಸಪೋರ್ಟಿಂಗ್ ಉಳ್ಳೇರು. ಯಜಮಾನ್ರಿಗೆ ಜೈ ಯಜಮಾನ್ರಿಗೆ ಜೈ. ಪ್ರಸಾದನೆ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರಸಾದನ ಥ್ಯಾಂಕ್ ಯು ಸೋ ಮಚ್. ಏರು ಸಪೋರ್ಟಿಂಗ್ ಉಳ್ಳಾರ ಪೂರಿಗ್ಲ ಥ್ಯಾಂಕ್ ಯು ಮಾತೇರಿಗ್ಲ. ನನ್ನ 13 ನಿಮಿಷ ಉಂಡು ಆತಡ 5 ಬಕ್ಕ ಲೈವ್ ಎಂಡ್ ಆತಡ ಮಾತ ಸಪೋರ್ಟ್ ಮಲ್ಪಲೇವೆ ಏರ್ಲ ಪೋಚಿ ಬಕ್ಕ ಕಲ್ಲ ಪೋಜಿ ಎಪ್ಪುಲೆ ಪೂರ ಬಕ್ಕ ಚಪಾತಿಲ ಎಟ್ಟಿಗಸಿ ಮಲ್ಪೆ ಬಲೆ ತಿಂದ್ರೆ ದಾಯ ಇರೆಗ ಸಂಪು ಪನೊಂದುಲ್ಲೇರು ದಾದಂಡ ಅವು ಏರು ಅಂಚ ಇಂಚಿ ಪೋಪಿ ಅವ ಹಸ್ಬೆಂಡ್ ಎನ್ನ ಆರು ಹೊರ ಪೋಯಿರತ್ತೆ ಅವು ಬೈಕ್ದ ಕೀ ಕೊಂತು ಚೇರು ತೋಜೋಳು ಐಕ ಕೂಡ ಬತ್ತು ಬೈಕ್ದ ಕೀ ಪತಂ ಪೋಯಿನು ಯಜಮಾನಿಯ ಎಪ್ಪ ಮನದಿಲ್ಲ ಹೌದು ಯಜಮಾನಿ ಎಪ್ಪತ್ತು ಯಜಮಾನ ಪೋಯಿ ನಾವು ಸಂಗೀತಕ್ಕನ ಪತಿದೇವರು ಅಂದಂದು ಪತಿದೇವರು ಪತಿ ಪರಮೇಶ್ವರ ನನ್ನದು ಭಾವೇ ಅಂದ್ ಭಾವ ಸಿಂಪಲ್ನ ಭಾವ. ನೀ ಚಂದಾನೇ ನಿನ್ನಾಸೆ ಚಂದಾನೇ ನೀ ನನ್ನಲ್ಲಿ ಎಂದೆಂದು ಚಂದಾನೇ ಮೋದಿ ಸರ ತಿರ್ಗೈರು ಅಂದಂದು ಪ್ರಸಾದನೆ ಸಪೋರ್ಟಿಂಗ್ ಥ್ಯಾಂಕ್ ಯು ಪ್ರಸಾದನ ಥ್ಯಾಂಕ್ ಯು. ಚಂದ್ರಮಗು ನಿನ್ನಂದ ಚಂದಾನೇ ಬೋರ್ಗರೆವಾ ನಿನ್ ಪ್ರೀತಿ ಚಂದಾನೇ ನೀನಿದ್ದರೆ ಈ ಬಾಳೆ ಚಂದಾನೇ ನೀನ್ ಚಂದಾನೇ ನಿನ್ನ ಚಂದಾನೇ. ಚಾಮುಂಡೇಶ್ವರಿ ಇಲ್ಲಪ್ಪ ನಾನಾಗಿರ್ಲಿಲ್ಲ ನಾನು ನಮ್ಮ ಸಮಾಧಾನ ಏಪಲ್ಲ ನಮ್ಮ ಏಪಲ್ ಸಮಾಧಾನ ಸಿಂಪಲ್ ಆರ್ಲದಲ್ಲ ಜೋರು ಮಲ್ತು ಪಾತಿರು ಜರಿ ಯಾನ್ಲದಲ್ಲ ಜೋರು ಮಲ್ತು ಪಾತಿರು ಜಂಚ ಯಾಂಚೂರು ಜೋರೇ ಪಾತಿರುವೆ ಅಡ ಆರು ಪಾತಿರು ಜರಿ ಅಂಚ ಆರು ನಿಧಾನ ಪಾತಿರು ಕೆಬಿತ ಇಷ್ಟ ಆಯ್ಜಿ ಅಂದೆ ಸಂಪತ್ತು ಬೊಡ್ಚಿ ಎಲ್ಲೇ ನಮ್ಮ ಬೇತೆ ಬಾಡುಗ ಇನಿ ಒಂದಿನ ಒಪ್ಪಡು ಎಲ್ಲ ಬೇತೆ ಬಾಡುಗ
ಈ ಬಂದನೆ ದೋಸೆ ಬಂದನೆ ಅಂದು ಈ ಬಂದಾನೆ ದೋಸೆ ಬಂದಾನೆ ಕಾವಲಿಯಲ್ಲಿ ಹಾಕಿದ್ರೆ ದೋಸೆ ಆಗುತ್ತದೆ. ಅದೇ ನೀನ್ ಚಂದಾನೆ ಅವು ನೀನ್ ಚಂದಾನೆ ನಿನ್ನಾಸೆ ಚಂದಾನೆ ಅವು ಪದ್ಯ ಕೊಂಚ ಮಸ್ತ್ ಇಷ್ಟ ಮಾಡ್ದೆ ಕುಡಂಜುಂಡು ಸುದೀಪ್ನುಂಡು ಈರು ಪಾತೇನ ಪಾತಾಳಗೂ ಕೇನುಂಡು ಇರೇಗ ಮಾತ್ರ ಕೇನುಜಿ ಯಾನ್ ಮಾತ್ರ ಒಡೆ ಕೇಳು ಗೊತ್ತುಂಡೆ ಮಾತೆಲ್ಲ ತೂಪೇರು ಮೋಲಿ ಎಂಚಿನ ಮಾತ್ರ ಪಾತೇರು ಒಂದು ಅಂಚ ಪ್ರಸಾದನೆ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಪ್ರಸಾದ తెలుతోందులేరు ಶಾಂತ ಸಿಸ್ಟರ್ తెలుతోందులేರು. ನಾನೊಂಜಿ 10 ನಿಮಿಷ ಮಾತೆಲ್ಲ ಉಂತುದು ಸಮಾಧಾನ ಉಂತುದು ಮೆಸೇಜ್ ಮಲ್ತುದು ಬಕ್ಕ ಯಾನೊಂಜಿ ಹಾಯ್ ಬಾಯ್ ಪನ್ಪೆ ಅಪಗ ಆತ್ನೆಡ ಉಂತುದು ಊರೆಲ್ಲ ಆತ್ನೆಡ ಉಂತುದು ಸಪೋರ್ಟ್ ಮಲ್ಪೊಡು ಪಂದು ವಿನಂತಿ. ಪ್ರಸಾದನ್ನೇ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಪ್ರಸಾದನ, ಥ್ಯಾಂಕ್ ಯು ಸೋ ಮಚ್. ಶಾಂತ ಸಿಸ್ಟರ್ తెలుతోందులేరు. ಶಾಂತ ಸಿಸ್ಟರ್ ಥ್ಯಾಂಕ್ಸ್ ಅವೇರೆಂಗ್ ಮಸ್ತ್ ಥ್ಯಾಂಕ್ಸ್ ಎಕ್ಕಡು ಫಸ್ಟ್ ಸ್ಟಾರ್ಟ್ ಆನ ಬೈದೇರು ಶಾಂತ ಸಿಸ್ಟರ್ ಮಾತೆಲ್ಲ ಸಪೋರ್ಟ್ ಮಾಡ್ತಾನೆ ಮಾತೆಲ್ಲ ಥ್ಯಾಂಕ್ಸ್ ಅವೇ ಒಂಜಿ 10 ನಿಮಿಷ ಸಮಾಧಾನ ಉಡುಪುಳೆ ಮಾತೆಲ್ಲ ಶಾಂತಕ್ಕ ಆರಾಮುಲ್ಲರೆ ಹಂದಂದು ಉಲ್ಲೇರು ಆರಾಮುಲ್ಲೇರು ಸಿಂಪಲ್ ಗಾವು ಮಲ್ಲ ಮೆರೆಗ್ ಸಂಪತ್ ಗಾವು ಮಲ್ಲಕ್ಕೆ ಬಿತ್ತೊಳ್ಳಿದೆ ಅವು ಇಷ್ಟ ಆಪಿನತಿ ಉಂಚ ತಪ್ಪಲೆದಲಕ್ಕ ಒಳ್ಳೆ ಸಂಪು ಪನೊಂದುಲ್ಲೇರು 10 ನಿಮಿಷ ಪಂಡೀರು ಅತ್ತಿ ಅವು ಆಜೆ ಅವಳು ಗಂಟೆ ಆಜೆ ಆಂಡೆ ಇಜ್ಜತೆ ಆಜೆಗೆ ನಲ್ಲ 9 ಮಿನಿಟ್ಸ್ ಉಂಡು ಆಜಿ ಆತಿ ಜತೆ ಆಜಿ ಗಂಟೆ ಅನ್ನ ಲೆಕ್ಕ ಯಾನ್ ತಾಂಕ್ ಇಜ್ಜಿ ಥ್ಯಾಂಕ್ ಮಾತಿರ್ಗಲ ಥ್ಯಾಂಕ್ ಯು ಮಾತಿರ್ಗಲ ಸಂಪತ್ತು ಮೂಜಿ ಪಡೊಂದುಲ್ಲೇರು ಎಂಕನಾಲ್ ತೋಜ ಪೋಡ್ ಮುಲ್ಪ ಅಪ್ಪಾಗ 1:30 ಗಂಟೆ ಇತ್ತು ನಾನು ಒಂಜಿ ಒರ್ಮ ಮಿನಿಟ್ ಆತೆಲ್ಲ ಸಪೋರ್ಟ್ ಮೆಸೇಜ್ ಪಾಡ್ಲೆ ನಿಕುಲು ಅಪ್ಪ ಹೆಂಗೆ ಒಂದು ಚಾರ್ಟ್ ರೇಟ್ ಬರ್ಕೊಂಡು ಆಳೆಲ್ಲ ಸಂಗೀತ ಅಕ್ಕನ ಬೊಡ್ದು ಪೋಪುಜ್ಜಿ ಥ್ಯಾಂಕ್ ಯು ಪ್ರಸಾದನ ಥ್ಯಾಂಕ್ ಯು ಸೋ ಮಚ್ ವರ್ಮ ಮಿನಿಟ್ ಉಪ್ಪುಂಡು ಕಾಲಿ ಅವು ಇತ್ತೆ ಪೋಪುಂಡು ಮಾತೆಲ್ಲ ಒಂತದ್ದು ಮೌನ ಪ್ರಾರ್ಥನೆ ಮಲ್ಪಗಲ್ಲ ದಾಯಿ ಸಂಪತ್ತು ಬೇರೆ ಸಿಂಪಲ್ ಕೇಟಿ ಪಂಡದ ಅದೇ ಸಿಂಪಲ್ ಕಾಫಿ ಆತನ ಕಾಫಿ ಪೌಡ ನಿಕ್ಲೆ ಈಗ ಕಾಫಿ ಮಲ್ಪಗ ಇಕ್ಕದಾದ ಅವಡು ಬೇರುಂಡು ಕಾಫಿ ಪೌಡಿ ಉಂಡು ಸಕ್ಕರೆ ಉಂಟು ಹಾರ್ಲಿಕ್ಸ್ ಮಲ್ಪಗ ಹಾರ್ಲಿಕ್ಸ್ ಬೂಸ್ಟ್ ಉಂಡು ಹಾರ್ಲಿಕ್ಸ್ ಇಜ್ಜಿ ಬೂಸ್ಟ್ ಹಾರ್ಲಿಕ್ಸ್ ಇಜ್ಜಿ ಪ್ರಸಾದನ ಥ್ಯಾಂಕ್ ಯು ಬೂಸ್ಟ್ ಅವ ಶಾಂತ ಸಿಸ್ ಅವರಿಗೆ ಜೈ. ಈಗ ಶಾಂತ ಸಿಸ್ಗೆ ಜೈ. ನಾನೊಂದು 7 ನಿಮಿಷ ಉಂಡು 7 ನಿಮಿಷ ಬಾರ್ಮಿಟ ಇಜ್ಜಿ ಓನ್ಲಿ ಬೂಸ್ಟ್ ಇನ್ ದ ಸೀಕ್ರೆಟ್ ಆಫ್ ದ ಮೈ ಎನರ್ಜಿ ಗೊತ್ತಾಂಡೆ ಅವು ಮಾತು ವಡ್ಕ ಅವು ಪೂರ ಇಜ್ಜಿ ಅವು ಪೂರ ನಿಕ್ಕುಲೆಕಂತ ನಿಕ್ಕುಲೆ ಬರೋಡು ಚಂದಾನೆ ನಿನ್ನಾಸೆ ಚಂದಾನೆ ದಾನೆ ಸಂಪು ಪನೊಂದುಲ್ಲೇರು ಅರೆಗಿತ್ತು ಬಯ್ಯ ಆಡತೆ ಅಂಚ ಸಂತೆ ಶಾಂತ ಸಿಸ್ ಅಂಚ ಅವು ಎಣ್ಣುನು ಎಮ್ಮೆಲ್ ಯಾವ ಖಾಲಿ ಚಂದಾನೆ ಸೆ ಚಂದಾನೆ ಬ್ಲ್ಯಾಕ್ ಡಾಗ್ ಅವು ಸಂಪತ್ ಬ್ರೋ ಬ್ಲ್ಯಾಕ್ ಡಾಗ್ ಅವು ಅರೆಗೋಲಾಪುಣ ಅಂದೆ ಎಡ್ಡೆ ಬ್ರ್ಯಾಂಡೆಡ್ ಕೊರ್ನಾಡರಿ ಸಂಪತ್ ಮುತ್ತಿನ ಮೂಗುತಿ ಕೊಟ್ಟವನೇ ಮಂತ್ರದ ಅಕ್ಷತೆ ಇಟ್ಟವನೇ ಬಡವನಾನು ಭಾಗ್ಯ ನೀನು ನನಗೆ ಒಲಿದ ಸಿರಿಯು ನೀನಿದ್ದರೆ ಈ ಬಾಳೆ ಚಂದಾನೆ ವೈನ್ ಪೂರ ಸಪೋರ್ಟಿಂಗ್ ಮುಡ್ಲೇರು ಥ್ಯಾಂಕ್ ಯು ಮಾತು ಸಪೋರ್ಟ್ ಮೆಸೇಜ್ ಬಾಳೆ ಮಾತಿಲ್ಲ ಥ್ಯಾಂಕ್ ಯು ಸೋ ಮಚ್. ಮುಂದೆ ಹೋಗಿ ಬೋಣಿ ಆಗಿಲ್ಲ ಹೆಚ್ಚಿನ ಕಾರಣ ಈ ಸಿಂಪಲ್ನ ಮುಂದೆ ಬನ್ನಿ ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ ಏತು ಲೈಕ್ ಏತುಂಡು 31 32 ಏತೋ ಸಮಯದ ಬಕ್ಕ ಹಾಪಿಡಿ ಈತು ಲೈಕ್ ಎಂಕ್ 31 ಲೈಕ್ ಪೆನ್ನಿ ಪೆಗ್ ಪೂರ ಉಂಡು ನಾನೊಂಜಿನ 5 ನಿಮಿಷ ಆತೆ 5 ನಿಮಿಷ ಆಯ್ಕ ಮಾತೆ ಲಕಲ್ಲರೆ ಪೋಲಿ ಯಾನ್ ಎಣ್ಣೆ ಎಲ್ಲರದು ಲೈ ಪೋಪೆ BP ಶುಗರ್ ಪೂರ ಬರ್ಪುಂಡಿತ್ತು ತೊಲಿ
ಕಲ್ಲಿನ ಕೋಟೆ ಪನದೊಲ್ಲೇರು ಅಂದಂದು ಚಿತ್ರದುರ್ಗದ ಕಲ್ಲಿನ ಕೋಟೆ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ. ಪ್ರಸಾದನೆ ಸಪೋರ್ಟಿಂಗ್ ನುಲ್ಲೇರು. ಥ್ಯಾಂಕ್ ಯು ಪ್ರಸಾದನ, ಥ್ಯಾಂಕ್ ಯು ಸೋ ಮಚ್. ಓಕೆ ಲೈವ್ ಎಂಡ್ ಮಲ್ಪೆ ನಾನು ಕಾಪುನ ಬೊಚ್ಚಿ. ಥ್ಯಾಂಕ್ ಯು ಸೋ ಮಚ್ ಮಾತೆರೆಗ್ಲ ಲೈವ್ಗೆ ಮತ್ತೆ ಸಪೋರ್ಟ್ ಮಾಡ್ತೀರಾ ಮಾತೆರೆಗ್ಲ. ಥ್ಯಾಂಕ್ ಯು ಸೋ ಮಚ್. ಅಂಚ ನಿಮ್ಮ ಭೇಟಿ ಮತ್ತೆ ನಾಳೆ ಬೆಳಿಗ್ಗೆ 8 ಗಂಟೆಗೆ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್.